ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಗೆರೆಗೆ ಪಾದಾಂಬುಜೆಗೆ ಬುಡ ಮಾಡುತ್ತ ವರ್ಣಿ ಬಿಡಿ ಕಥಾಮೃತವೈ ಪವಣೆಯ ಪರಿ ಬಲವಿಹುದು ತುರದಿ ಕುಸಿಯುವೆ ತೆರನ ಚಿಂತಿಸುತ್ತಿಂದ ಪವಣೆಯ ಪರಿಯು ಬಲವಿಹುದು ಶರದಾ ಪಂಡಿತ ದ್ರೋಣ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಕನಸಿನ ಮೂಟೆಯನ್ನು ತಲೆಯ ಮೇಲೆ ಹೊತ್ತು ಈ ಹಸ್ತಿನಾವತಿಗೆ ಬಂದವ ದ್ರೋಣ. ಒಂದು ಕಾಲದಲ್ಲಿ ನಾನು ಅನುಭವಿಸಿದಂತಹ ಹೃದಯ ಸಂಕಟ ಅದರ ನಿವಾರಣೆಗೆ ಬೇಕಾಗಿ ಹರಸುತ್ತಾ ಬಂದಾಗ ಸಿಕ್ಕಿದ್ದು ನನಗೆ ಈ ಹಸ್ತಿನಾವತಿ. ನನ್ನನ್ನು ಬಾ ಎನ್ನುವ ಹಾಗೆ ಆತ್ಮೀಯವಾಗಿ ಸ್ವಾಗತಿಸಿತು. ಕುರು ಪಾಂಡವರ ಗುರುವಾಗಿ ನಾನಿಲ್ಲಿ ಗುರುತಿಸಿಕೊಂಡೆ. ಹಾಗೆಂದು ಹಸ್ತಿನಾವತಿ ನನಗೇನು ಹೊಸತೇನಲ್ಲ. ಇಲ್ಲಿಯೇ ಅಲ್ಲವೇ ಹುಟ್ಟಿ ಬೆಳೆದಂತಹ ಶಾರದ್ವತನ ಮಗಳಾದಂತಹ ಶಾರದ್ವತೆ ಕೃಪಿನಾಮಕ್ಕಳನ್ನು ನಾನು ಮದುವೆಯಾದೆ. ಆ ಮೂಲಕವಾಗಿ ಪಡೆದಂತಹ ಸತ್ಸಂತಾನ ಅಶ್ವತ್ಥಾಮ ನನ್ನ ಮಗ ರುದ್ರ ಸಂಭೂತನಿದ್ದಾನೆ. ಈ ಬಗ್ಗೆ ನಾನು ಯೋಚನೆ ಮಾಡುವುದಿದ್ದರೆ ಈಗಿನ ಕಾಲದಲ್ಲಿ ಈ ದ್ರೋಣನಿಗೆ ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳಿಲ್ಲ. ಹಾಗೆಂದು ಹಿಂದಿನದ್ದನ್ನು ಮರೆತವನು ನಾನಲ್ಲ. ವ್ಯಕ್ತಿಯೋರ್ವ ಎಷ್ಟೇ ಎತ್ತರಕ್ಕೆ ಏರಿದರೂ ಕೂಡ ತಾನು ಏರಿ ಬಂದಂತಹ ಮೆಟ್ಟಿಲನ್ನು ಮರೆಯಕೂಡದು. ಎಷ್ಟೇ ಸಾಧನೆಯನ್ನು ಮಾಡಿದರೂ ಕೂಡ
ಸಾಧನೆಯನ್ನು ಮಾಡುವುದಕ್ಕೆ ಮೂಲ ಕಾರಣ ಯಾರು, ಮೂಲ ಕಾರಣ ಏನು ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬಾರದು, ಮರೆಯಕೂಡದು. ದರ್ಬೆ ಹಿಡಿಯಬೇಕಾದಂತಹ ಕೈಯಲ್ಲಿ ಶಸ್ತ್ರ ಹಿಡಿಯಬೇಕಾದಂತಹ ಅನಿವಾರ್ಯತೆ ಬಂತು. ಕಾರಣ ನನ್ನಲ್ಲಿರುವಂತಹ ಬಡತನ. ಆಧರಿಸಿದವರು ಭಾರ್ಗವರಾಮರು. ಬೇಡುವುದಕ್ಕೆ ಅವರ ಬಳಿ ಹೋದೆಂತಾದರೆ ನನಗೆ ಉಣ್ಣುವುದಕ್ಕೆ ಕೊಡಲಿಲ್ಲ, ಉಡುವುದಕ್ಕೆ ಕೊಡಲಿಲ್ಲ, ಕುಡಿಯುವುದಕ್ಕೆ ಕೊಡಲಿಲ್ಲ. ಬದಲಾಗಿ ಕೊಟ್ಟದ್ದು ನಿನ್ನ ಬದುಕಿಗೆ ಬೇಕಾದದ್ದನ್ನು ಕೊಡುತ್ತೇನೆ ಎಂದು ಹೇಳಿ ಕೊಟ್ಟದ್ದು ಶಸ್ತ್ರವಿದ್ಯೆಯನ್ನು, ಅಸ್ತ್ರವಿದ್ಯೆಯನ್ನು. ಅವರು ನನ್ನ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿದ ಕಾರಣದಿಂದಲ್ಲವೇ ಇಂದು ನಾನು ಬಿಲ್ಲೋಜನಾಗಿ ಗುರುತಿಸಿಕೊಂಡದ್ದು. ಆ ಬಗ್ಗೆ ನನಗೊಂದು ಸಂತೃಪ್ತಿ ಉಂಟು. ಆದರೆ ಪಾಂಡವರಿಗೂ ಕೌರವರಿಗೂ ಗುರುವಾಗಿ ನಾನಿಲ್ಲಿ ಗುರುತಿಸಿಕೊಂಡರೂ ಕೂಡ ನಾನು ಕಲಿಸಿದಂತಹ ವಿದ್ಯೆ ನಾಳಿನ ದಿನದಲ್ಲಿ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ಆದರೆ ಈಗ ನೋಡಿದರೆ ಕೌರವರಿಗೂ ಪಾಂಡವರಿಗೂ ಇರುವಂತಹ ದ್ವೇಷ ಮುಂದೆ ಮಹಾ ಸಂಗ್ರಾಮವನ್ನು ಘಟಿಸಿತು ಎನ್ನುವ ಹಾಗೆ ಒಂದು ಆತಂಕ ಉಂಟು. ಗುರುವಾದವ ಶಿಷ್ಯನಿಗೆ ಕಲಿಸುವುದೇ ಯಾಕೆ ಹೇಳಿ? ವ್ಯಷ್ಟಿ ಹಿತದಿಂದ ಅಲ್ವಲ್ಲ, ಸಮಷ್ಟಿಯ ಹಿತದಿಂದ. ಒಬ್ಬ ಶಿಷ್ಯನಾದವ ಕಲಿತು ನಾಳಿನ ದಿನ ಅದೆಷ್ಟೋ ಮಂದಿಗೆ ಕಲಿಸಿ ಆತನು ಗುರುವಾಗುತ್ತಾನೆ ಎನ್ನುವಂತಹ ಉದ್ದೇಶದಿಂದಲ್ಲವೇ ನಾನು ಕಲಿಸಿದ್ದು. ಅಮೃತದ ಸಸಿಯನ್ನು ಬೆಳೆಸುವುದಕ್ಕೆ ಅಪೇಕ್ಷೆ ಪಟ್ಟು ಬೀಜವನ್ನು ನೆಟ್ಟೆಂತಾದರೆ ವಿಷದ ಮರವಾಗಿ ಬೆಳೆಯುತ್ತಾ ಇದೆಯಲ್ಲ. ಕೌರವರಿಗೂ ಪಾಂಡವರಿಗೂ ನಾಳೆ ಯುದ್ಧ ಸಂಘಟಿಸಿತು ಎಂದಾದರೆ ತಾನು ಕಲಿಸಿದಂತಹ ವಿದ್ಯೆ ವ್ಯರ್ಥವಾಗುವುದಿಲ್ವೇ? ಹಾಗಾಗಿ ನನ್ನ ಈ ನೋವನ್ನು, ಈ ಹೃದಯ ಸಂಕಟವನ್ನು ಯಾರಲ್ಲಾದರೂ ಹೇಳಬೇಕು ಎನ್ನುವ ಹಾಗೆ ಅಪೇಕ್ಷೆಯನ್ನು ಪಟ್ಟಿದ್ದೇನೆ. ಯಾರಲ್ಲಿ ಹೇಳುವುದು ಎನ್ನುವ ಹಾಗೆ ಯೋಚನೆ ಮಾಡಿದಾಗ ನನ್ನ ಚಿತ್ತಬಿತ್ತಿಗೆ ಹೊಳೆದದ್ದು ನನ್ನ ಮಗನಾದಂತಹ ಅಶ್ವತ್ಥಾಮ. ಅವನಲ್ಲೇ ಈ ವಿಚಾರವನ್ನು ಹೇಳಬೇಕು. ಅದಕ್ಕಾಗಿ ಮಗನೇ ಅಶ್ವತ್ಥಾಮ, ಮನ ಸ್ವಸ್ಥವಿಲ್ಲವೋ ಮುಂದೊಪ್ಪುದ ಕೇಳು ಕಂದ.
ತಂದೆ ತಾಯಿಗಳಿಗೆ ಆತ ಮಗುವೆ. ಸತ್ಯ. ತಂದೆ ತಾಯಿಗಳು ಆತನನ್ನು ಕರೆಯುವುದು ಮಗು ಎನ್ನುವ ಹಾಗೆ. ಖಂಡಿತ. ಆದರೆ ಅದು ಒಂದು ಸೀಮಿತದವರೆಗೆ ಮಾತ್ರ. ಹೌದತ್ತೆ. ಮಗನಾದವ ಷೋಡಶ ಪ್ರಾಯಕ್ಕೆ ಬಂದ ಕೂಡಲೇ ತಂದೆಯೊಂದಿಗೆ ಗೆಳೆತನದಲ್ಲಿರಬೇಕಂತೆ. ತಂದೆ ಮಗ ಇಬ್ಬರು ಗೆಳೆಯರಾಗಿರಬೇಕಂತೆ. ಹಾಗಾಗಿ ನಿನ್ನನ್ನು ನನ್ನ ಮನದ ವ್ಯಥೆಯನ್ನು ತಿಳಿಸುವುದಕ್ಕಾಗಿ ನಿನ್ನನ್ನು ಕರೆದವನಿದ್ದೇನೆ ಮಗು. ನಿಮ್ಮ ಮನದ ವ್ಯಥೆಯ ಕಥೆಯೇನು ಎನ್ನುವುದೇ ನನಗೆ ಆಶ್ಚರ್ಯವಾಗುತ್ತಾ ಉಂಟು. ನನ್ನ ಮುಖವನ್ನು ನೋಡುವಾಗ ನಿನಗೆ ಗೊತ್ತಾದೀತು ಈ ಮುಖದಲ್ಲಿ ಸುಖ ಇಲ್ಲ ಎನ್ನುವ ಹಾಗೆ. ವದನ ಎನ್ನುವಂತಹದ್ದು ಕೈಗನ್ನಡಿ ಇದ್ದ ಹಾಗೆ ಮನಸ್ಸಿನಲ್ಲಿರುವಂತಹ ಭಾವನೆಗಳೇನಿದೆಯೋ, ಮನಸ್ಸಿನಲ್ಲಿರುವಂತಹ ಬೇಗುದಿಗಳು ಏನಿದೆಯೋ ಅದನ್ನ ಮುಖವು ಕಾಣಿಸಿಕೊಡುತ್ತದಂತೆ. ಹೌದು ಮಗು, ಮೊದಲು ನಮ್ಮಲ್ಲಿದ್ದಂತಹ ಬಡತನದಿಂದ ನಾನು ವ್ಯಥಿಕನಾಗಿದ್ದೆ ಸತ್ಯ. ಆದರೆ ಮುಂದೆ ಈ ಹಸ್ತಿನಾವತಿಯನ್ನು ಸೇರಿದ ಮೇಲೆ ಕೌರವರಿಗೂ ಪಾಂಡವರಿಗೂ ಗುರುವಾಗಿ ನಾನು ಇಲ್ಲಿ ಗುರುತಿಸಿಕೊಂಡೆ. ಚಕ್ರವರ್ತಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸಬೇಕು ಎನ್ನುವಂತಹ ತಲೆಬಿಸಿ ನನ್ನಲ್ಲಿ ಇತ್ತು. ಆದರೆ ಈಗ ಹಾಗಲ್ಲ ಮಗು. ಮುಂದೆ ಕೌರವರಿಗೂ ಪಾಂಡವರಿಗೂ ಯುದ್ಧ ಸಂಕಟಿಸಿತು ಎನ್ನುವಂತಹ ಮನಸ್ಸಿನಲ್ಲಿ ಒಂದು ಚಿಂತೆ ಇದೆ ಮಗನಿಗೆ. ಹಾಗಾಗಿ ಆ ಚಿಂತೆಯನ್ನು ನಿನ್ನಲ್ಲಿ ಹೇಳಿಕೊಳ್ಳುವುದಕ್ಕಾಗಿ ಕರೆದವನಿದ್ದೇನೆ ಮಗು. ಒಂದು ಕಡೆ ನೋಡಿದೆವು ಎಂದಾದರೆ ನಮಗೆ ಅನ್ನವನ್ನು ನೀಡಿದಂತಹ ಹಸ್ತಿನಾವತಿ ಸತ್ಯ. ಇನ್ನೊಂದು ಕಡೆ ನೋಡಿದೆವು ಎಂದಾದರೆ ನನ್ನ ಪ್ರಿಯ ಶಿಷ್ಯರಾದಂತಹ ಪಾಂಡವರು. ಕೌರವರಿಗೂ ಪಾಂಡವರಿಗೂ ಯುದ್ಧ ಸಂಘಟಿಸಿತು ಎಂದಾದರೆ ನಾವು ಯಾರ ಪಕ್ಷದಲ್ಲಿ ನಿಂತು ಯುದ್ಧವನ್ನು ಮಾಡುವುದು ಮಗು? ನಾವು ಯಾರ ಪಕ್ಷದವರೆಗೂ ವಹಿಸಬೇಕು ಎನ್ನುವ ಹಾಗೆ ನಿನಗಿರುವಂತಹ ಜಿಜ್ಞಾಸೆಯೋ ಚಿಂತೆಯೋ ಅದಕ್ಕೆ ಒಂದೇ ಉತ್ತರ ಎನ್ನುವ ಹಾಗೆ ನಾ ಇಂದು ಕಂಡುಕೊಂಡದ್ದಲ್ಲ, ಮತ್ತೆ ಇದಕ್ಕಿಂತ ಮೊದಲಾಗಿಯೇ ನಾವು ಕಂಡುಕೊಂಡಂತಹ ಸತ್ಯ. ಏನದು? ನಾವು ಮಾಡಬೇಕಾದದ್ದು ಧರ್ಮವೂ ಹೌದು, ನಮ್ಮ ಕರ್ತವ್ಯವೂ ಹೌದು. ಯಾಕೆ ಹೇಳಿ? ಯಾಕೆ? ಆ ಕಾಲಕ್ಕೆ ಉಣ್ಣುವುದಕ್ಕೆ ಏನಿಲ್ಲದಂತಹ ಕಾಲಕ್ಕೆ, ಕುಡಿಯುವುದಕ್ಕೆ ಏನೂ ಇಲ್ಲದಂತಹ ಸಂದರ್ಭದಲ್ಲಿ ನಮ್ಮನ್ನ ಆಧರಿಸಿದ್ದು ಹಸ್ತಿನಾವತಿಯ ರಾಜಪೀಠ. ಆ ಕಾಲಕ್ಕೆ ಹಸ್ತಿನಾವತಿಯ ಗುರುಗಳಾಗಿ ಉಭಯ ಕುಲದ ಬಿಲ್ಲಾಜನಾಗಿ ಗುರುತಿಸಿಕೊಂಡವರು. ನಾವು ಉಂಡಂತಹ ಋಣವನ್ನ ಮರೆಯಬಾರದಂತೆ, ಉಂಡವರಿಗೆ ದ್ರೋಹವನ್ನ ಸಿಗಬಾರದಂತೆ. ಆದ್ರಿಂದ ನಾವು ಹಸ್ತಿನಾವತಿಯ ಪೀಠಕ್ಕೆ ಬದ್ಧರಾಗಿ ನಾವು ಕೌರವನ ಸೇನೆಯನ್ನ ವಹಿಸಿ ಸಂಗ್ರಾಮಕ್ಕೂ ಮತ್ಯಾವುದಕ್ಕೂ ನಾವು ಮುತುವರ್ಜಿಯನ್ನ ವಹಿಸಿಕೊಳ್ಳಬೇಕಾದದ್ದು ನಮ್ಮ ಕರ್ತವ್ಯವೂ ಹೌದು ಮಗು. ಈಗ ಅನಿಸುತ್ತದೆ ನನಗೆ, ಹೇಗೆ ಈ ಹಸ್ತಿನಾವತಿಗೆ ಬರಬಾರದಿತ್ತು ನಾವು ಎನ್ನುವ ಹಾಗೆ. ಈಗ ಅರ್ಥ ಆಗಿ ಪ್ರಯೋಜನ ಇಲ್ಲ, ನಿನಗೆ ಬರುವ ಮೊದಲು ಗೊತ್ತಾಗಬೇಕಾಗಿತ್ತು. ನೀನು ಹೇಳಿದ ಹಾಗೆ ಒಂದು ವೇಳೆ ನಾವು ಕೌರವರ ಪಕ್ಷವನ್ನೇ ವಹಿಸಿ ಯುದ್ಧವನ್ನು ಮಾಡಿದೆವು ಎಂದಾದರೆ ಮಗು, ಅರ್ಜುನನ ಬಗ್ಗೆ ನಿನಗಿಂತ ಹೆಚ್ಚಾಗಿ ನಾನು ತಿಳಿದುಕೊಂಡಿದ್ದೇನೆ. ಏನು ತಿಳಿದು ಬಂದಿರಿ? ನನ್ನ ಸರ್ವ ವಿದ್ಯೆಯನ್ನೂ ಕೂಡ ಆತನಿಗೆ ಧಾರೆ ಎರೆದವನಿದ್ದೇನೆ. ಕೇಳಿಬಲ್ಲೆ. ಕೇವಲ ನನ್ನ ವಿದ್ಯೆ ಮಾತ್ರವಲ್ಲ ಮಗು, ಪರಮೇಶ್ವರನನ್ನು ಯುದ್ಧದಲ್ಲಿ ಸೋಲಿಸಿ ಆತನ ಮೆಚ್ಚುಗೆಗೆ ಪಾತ್ರನಾಗಿ ಪಾಶುಪತವನ್ನೂ ಪಡೆದಿದ್ದಾನೆ. ಹರನ ಕೂಡ ಸಂಗ್ರಾಮವನ್ನು ಸಗಿದರಂತೆ ಪಾರ್ಥ. ಹೌದು, ಧನಿವಾದಂತಹ ಪರಮೇಶನೆ ಒಲಿದಿದ್ದಂತಹ ಪಾಶುಪತಾಸ್ತ್ರ. ಹೌದು, ಅಂಜನಾ ದೇವಿಯು ಅವನಿಗೆ ಇತ್ತಳಂತೆ ಒಂದು ಅಸ್ತ್ರವನ್ನು. ಹೌದಂತೆ. ಅಷ್ಟು ಮಾತ್ರವಲ್ಲ, ಸ್ವರ್ಗಲೋಕಕ್ಕೆ ಸಶರೀರವಾಗಿ ಹೋಗಿ ಅಲ್ಲಿಯೂ ಕೂಡ ದೇವತೆಗಳನ್ನು ಮೆಚ್ಚಿಸಿ ಕೆಲವೆಲ್ಲ ಆಯುಧಗಳನ್ನು ಅಸ್ತ್ರಗಳನ್ನು ಪಡೆದವನಿದ್ದಾನೆ ಮಗು. ಸತ್ಯ. ಆದ್ದರಿಂದ ಅಂತಹ ಪಾರ್ಥನನ್ನು ಗೆಲ್ಲುವುದಕ್ಕೆ ನಮ್ಮಿಂದ ಸಾಧ್ಯವೇ? ಪಾರ್ಥನನ್ನ ಗೆಲ್ಲುವುದು ಹೇಗೆ ಎನ್ನುವುದು ನಿನ್ನ ಚಿಂತೆ ಎನ್ನುವುದು ನನಗರ್ಥ ಆಯಿತು. ಪಾರ್ಥನನ್ನ ಗೆಲ್ಲಬೇಕು, ಇರುವುದು ಒಂದಸ್ತ್ರ. ಯಾವುದು? ನಾರಾಯಣಾಸ್ತ್ರ. ನಾರಾಯಣಾಸ್ತ್ರ ಬಲವು
ಬಂದದ್ದು ಆ ಯಾಕೆ ಅನ್ನೋದು ನನಗರ್ಥ ಆಯಿತು. ಯಾಕೆ 5 ಮಂದಿ ಪಾಂಡವರು ಆ ಅವರನ್ನ ಗೆಲ್ಲುವುದು ಹೇಗೆ ಎನ್ನುವುದು ಇನ್ನ ಚಿಂತೆಯಲ್ಲ. ಹೌದು. ಮಧ್ಯಮ ಪಾಂಡವರಂತಹ ಪಾರ್ಥ ಆ ಅವರನ್ನ ಗೆಲ್ಲುವುದು ಹೇಗೆ? ಆ ನೀ ಗೆಲ್ಲಬೇಕಾಗಿತ್ತು ಆ ಮೊದಲಾಗಿ ಯಾವುದನ್ನು ಗೊತ್ತಾ? ಯಾವುದು? ನೀ ಗೆಲ್ಲಬೇಕಾದ ನಿನ್ನ ಇಂದ್ರಿಯಗಳನ್ನು. ಆಹಾ. ಇಲ್ಲದಿದ್ರೆ ಆ ಆ ಮೋಹ ಎನ್ನುವಂತಹ ಇಂದ್ರಿಯವನ್ನ ಆ ನೀ ಪಾರ್ಥರಿಗೆ ಕಳಿಸುವಂತಹ ಕಾಲಕ್ಕೆ ಆ ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೀಯಂತಾದರೆ ಆ ನಾವು ಇವತ್ತು ಆ ಚಿಂತೆ ಮಾಡುವಂತಹ ಯೋಚನೆಯೇ ನಮ್ಗೆ ಬರ್ತಾ ಇರಲಿಲ್ಲ. ಅದರ ಅಗತ್ಯವೂ ನಮಗಿರ್ತಿರ್ಲಿಲ್ಲ. ಆ ಯಾಕೆ ಹೇಳಿದೆ ಮಲ್ಲಯ್ಯ? ಆ ನೀ ಪಾರ್ಥರಿಗೆ ಕಳಿಸಿಕೊಟ್ಟದ್ದು ಆ ಸಾಮಾನ್ಯವಾದಂತಹ ಅಸ್ತ್ರಗಳಲ್ಲ. ಆ ಯಾವ ಶ್ರೇಷ್ಠ ಅಸ್ತ್ರಗಳುಂಟು ಆ ಅದನ್ನೆಲ್ಲ ನೀನು ಪಾರ್ಥರಿಗೆ ಕಳಿಸಿಕೊಟ್ಟಿದ್ದಿ. ಸಂಪೂರ್ಣವಾಗಿ ನನ್ನ ವಿದ್ಯೆಯನ್ನು ಧಾರೆ ಎರೆದವನಿದ್ದೇನೆ. ಸತ್ಯ ಹೇಳಬೇಕಾ? ಏನು? ಉಳಿದ 4ವರಿಗಿಂತಲೂ ಆ ಹೆಚ್ಚಿನ ಪ್ರೀತಿ ನನಗೆ ಪಾರ್ಥನ ಮೇಲೆ. ಹೌದು. ಆ ಹೆಚ್ಚಿನ ಪ್ರೀತಿಯೇ ಇವತ್ತು ನಮಗೆ ಮುಳುವಾದದ್ದು. ಆ ಅದಕ್ಕೆ ಹೇಳಿತ್ತು ನಾನು. ಆದರೆ ಮುಂದೊಂದು ದಿನ ಇಂತಹ ಒಂದು ದುರ್ಘಟನೆ ಬರುತ್ತದೆ ಎನ್ನುವ ಹಾಗೆ ಯೋಚನೆಯು ನನಗೆ. ನಾವು ಆ ಎಲ್ಲ ಆದ ಮೇಲೆ ಯೋಚನೆ ಮಾಡುವುದಲ್ಲ, ಆ ಅದಕ್ಕಿಂತ ಮೊದಲೇ ನಾವು ಯೋಜನೆ ಮಾಡಿರಬೇಕು. ಆದರೂ ಗುರುಕುಲದಲ್ಲಿ ಅದೆಷ್ಟೇ ಮಂದಿ ವಿದ್ಯಾರ್ಥಿಗಳು ಇದ್ದರೂ ಕೂಡ ನಮಗೆ ಪ್ರೀತಿ ಪಾತ್ರನಾಗಿ ಅಲ್ಲ, ನಮಗೆ ಅತ್ಯಂತ ಹತ್ತಿರದವನಾಗಿ ಓರ್ವ ಶಿಷ್ಯ ಇರುತ್ತಾನೆ ತಾನೆ. ಖಂಡಿತ ಏಕಲವ್ಯರ ಪ್ರಕರಣ ಆಗಿರಬಹುದು, ಅಥವಾ ಧ್ರುಪದನ ಗರ್ಭಭಂಗವೇ ಆಗಿರಬಹುದು. ಅಲ್ಲಿ ಎಲ್ಲ ಪಾರ್ಥನೆ ಕಾಣಿಸಿಕೊಂಡಿದ್ದಾನೆ. ಆ ಕಾರಣಕ್ಕಾಗಿ ನೀನು ಪಾರ್ಥನ ಮೇಲೆ ಹೆಚ್ಚಿನ ವ್ಯಾಮೋಹವನ್ನು ಹೊಂದಿದ್ದಿ ಎನ್ನುವುದು ಸತ್ಯವೇ ಸರಿ. ಆದರೆ ಪಾರ್ಥನೆ ಮೋಹ ಎನ್ನುವ ಹಾಗೆ ನೀನಾಡದಿರು. ಯಾಕೆ ಬಲ್ಲೆಯ? ಯಾಕೆ ಹೇಳಿದೆಯಲ್ಲ ನೀನು ಶಶರೀರಿಯಾಗಿ ಸ್ವರ್ಗಕ್ಕೆ ಹೋದವರಂತೆ ಪಾರ್ಥ. ಹೌದು. ಏನು ಅದು? ಅವನ ಅಪ್ಪನ ಮನೆ ಅಲ್ವ? ಅವನ ಅಪ್ಪ ಯಾರು? ಇಂದ್ರ. ಅವನ ಅಪ್ಪನ ಮನೆಗೆ ಹೋದದ್ದು, ಅದರಲ್ಲೇನು ವಿಶೇಷ ಇಲ್ಲ. ನನ್ನ ಅಪ್ಪನ ಮನೆಗೆ ನಾನು ಹೋಗುವುದಕ್ಕಿಂತ ಅವನು ಹೋದದ್ರಲ್ಲಿ ಏನು ವಿಶೇಷ ಕಾಣಿಸುವುದಿಲ್ಲ ನನಗೆ. ಮತ್ತೊಂದು ಹೇಳಬೇಕು, ಏನು? ಪಾಂಡವರನ್ನ ಗೆಲ್ಲಬೇಕು ಅಂತಾದ್ರೆ ಯಾವ ಅಸ್ತ್ರ ಇದೆ? ಆ ಪಾರ್ಥನನ್ನ ಗೆಲ್ಲಬೇಕು ಅಂತಾದ್ರೆ ಇರುವಂತಹ ಅಸ್ತ್ರ ಒಂದೇ. ಯಾವುದು? ನಾರಾಯಣ ಅಸ್ತ್ರ. ಅದಕ್ಕೆ ಪ್ರತಿ ಅಸ್ತ್ರ ಉಂಟ? ಖಂಡಿತವಾಗಿಯೂ ಇಲ್ಲ. ಆದ್ದರಿಂದ ನಾನೇನು ಮಾಡಬಲ್ಲೆ ಎನ್ನುವ ಹಾಗೆ ತಿಳಿದೆಯ? ಏನು? ಆ ಪರಮೇಶ್ವರನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿದ್ದೇನೆ. ಆ ಮೂಲಕವಾಗಿ ನಾರಾಯಣ ಅಸ್ತ್ರವನ್ನು ಸಂಪಾದನೆ ಮಾಡಿಕೊಳ್ಳುತ್ತೇನೆ. ಬೇಕಾದಂತಹ ಮಂತ್ರಾಸ್ತ್ರಗಳನ್ನು ನಾವು ಪಡೆದುಕೊಂಡು ಆ ಮೂಲಕವಾಗಿ ಪಾರ್ಥನಿಗೆ ಸಮದಂಡಿಯಾಗಿ ನಾಗಾದಾಟವನ್ನು ನಡೆಸುತ್ತೇನೆ. ಪಾರ್ಥನೇನು, ನಿನ್ನ ಮಗ ಅಶ್ವತ್ಥಾಮ ಏನು ಎನ್ನುವುದನ್ನು ನಾ ಸಂಗ್ರಾಮದಲ್ಲಿ ಕಾಣಿಸಿಕೊಡುತ್ತೇನೆ. ಮಗು ಅರ್ಜುನ ದೇವಲೋಕಕ್ಕೆ ಹೋಗಿದ್ದಾನೆ, ಅದು ಅವನ ಅಪ್ಪನ ಮನೆ ಆಗಿರಬಹುದು. ಆದರೆ ಅವ ಹೋದದ್ದು ಹೇಗೆ? ಸಶರೀರವಾಗಿ ದೇವಲೋಕಕ್ಕೆ ಹೋಗಿದ್ದಾನೆ. ನೀನು ಕೂಡ ಸ್ವರ್ಗದ ವಾಸಿಯಾಗುತ್ತಾ ಇದ್ರೆ ನಾನು ಕೂಡ ಹೋಗುತ್ತಾ ಇದ್ದೆ. ಅದು ವಿಶೇಷ ಅಂತ ಹೇಳಬೇಡ ನೀನು. ಅವನ ಅಪ್ಪ ದೇವೇಂದ್ರ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಅಂತಹ ದೇವೇಂದ್ರನ ಮಗನಾದಂತಹ ಅರ್ಜುನನನ್ನು ಸೋಲಿಸುವುದು ನಮ್ಮಿಂದ ಸಾಧ್ಯವೇ? ನಾವು ಹುಟ್ಟುವಾಗಲೇ ಬಡತನದಲ್ಲಿ ಹುಟ್ಟಿದ್ದು, ಇನ್ನು ಸ್ವರ್ಗಲೋಕಕ್ಕೆ ಹೇಗೆ ಹೋಗುವುದು ಮಗು? ನೀನು ಮುಂದಾಗುವಂತಹ ಯೋಚನೆಯ ಬಗ್ಗೆ ನೀನು ಯೋಚಿಸುತ್ತಾ ಇರುವಿ. ಆದರೆ ನಮಗೆ ತಿಳಿಯದೆ ಅರ್ಜುನ ಒಂದು ಅಸ್ತ್ರವನ್ನು ಪಡೆದಿದ್ದಾನೆ. ಯಾವುದು ಗೊತ್ತುಂಟ ನಿನಗೆ? ಯಾವುದದು? ಮುನಿ ಅಗಜನ ಕರುಣದ ಮುನಿಯ ಗಜನ ಕರುಣದ ಬ್ರಹ್ಮಶಿರವನು ಕೊಟ್ಟೆನೆದುರಿಲ್ಲದ ಬ್ರಹ್ಮಶಿರವನು ಕೊಟ್ಟೆನೆದುರಿಲ್ಲದ ಘನ ಪರಾಕ್ರಮಿ ಪಾರ್ಥನು ಘನ ಪರಾಕ್ರಮಿ ಪಾರ್ಥನು ಹರಿಯಲ್ವೆಯನ್ನು ಪಡೆದ ಮಹಿಮನವನು ಮುನಿಯ ಗಜನ ಕರುಣದ ಮಗ ಅಶ್ವತ್ಥಾಮ, ಮಹಾಮುನಿಗಳಾದಂತಹ ಅಗಸ್ತ್ಯರು ನನ್ನ ಗುರುಗಳಾದಂತಹ ಅಗ್ನಿವೇಶ್ಯರಿಗೆ ಮಂತ್ರವನ್ನು ಉಪದೇಶಿಸಿದರು. ಹೌದತ್ತೆ, ಅಗ್ನಿವೇಶ್ಯರು ನನಗೆ ಉಪದೇಶಿಸಿದರು. ಸತ್ಯ. ಸಾಮಾನ್ಯವಾದಂತಹ ಅಸ್ತ್ರ ಅಲ್ಲ ಮಗು ಅದು. ಹೌದು.
ಬ್ರಹ್ಮಶಿರೋಸ್ತ್ರ. ಬ್ರಹ್ಮಶಿರೋಸ್ತ್ರ. ನನ್ನಲ್ಲಿರುವಂತಹ ವಿದ್ಯೆಯನ್ನು ನಾನು ಅರ್ಜುನನಿಗೆ ಕೊಟ್ಟಿದ್ದೇನೆ. ಈಗ ಅರ್ಜುನನಲ್ಲಿ ಆ ಬ್ರಹ್ಮಶಿರೋಸ್ತ್ರ ಉಂಟು. ಅದನ್ನು ಪ್ರತಿಪಾದಿಸುವವರು ಯಾರಿದ್ದಾರೆ ಮಗು ನಮ್ಮಲ್ಲಿ? ನೀ ಕೊಟ್ಟದ್ದು ಯಾಕೆ? ಆ ಪ್ರಕರಣವು ನನಗೆ ಸರಿ ನೆನಪಿದೆ. ಒಂದು ಕಾಲದಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗುತ್ತಿದ್ದಂತಹ ನನ್ನ ಜೀವವನ್ನು ರಕ್ಷಿಸಿದವನು ಅರ್ಜುನ. ಮೊಸಳೆಯ ಬಾಯಿಗೆ ತುತ್ತಾಗುವಂತಹ ಸಂದರ್ಭದಲ್ಲಿ ಅರ್ಜುನ ಶಬ್ದವೇಧಿಯನ್ನು ಪ್ರಯೋಗಿಸಿ ಆ ನಕ್ರನನ್ನು ಕೊಂದು ನನ್ನನ್ನು ಉಳಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಆತನನ್ನು ಮೆಚ್ಚಿ ಬ್ರಹ್ಮಶಿರೋಸ್ತ್ರವನ್ನು ಆತನಿಗೆ ಕೊಟ್ಟವನಿದ್ದ. ನಕ್ರನನ್ನ ಕೊಂದದ್ದಕ್ಕೆ ನೀ ವಕ್ರ ಬುದ್ಧಿಯನ್ನು ತೋರಿಸಿದ್ದೆ. ಹೇಗೆ ಬಲ್ಲೆಯ? ನಿನ್ನಲ್ಲಿ ಬೇಕಾದಷ್ಟು ಅಸ್ತ್ರ ಇತ್ತು. ಹೋಗಿ ಪ್ರತ್ಯಾಸ್ತ್ರ ಇಲ್ಲದಂತಹ ಬ್ರಹ್ಮ ಶಿರೋಸ್ತ್ರ, ಬ್ರಹ್ಮಾಸ್ತ್ರ ಎನ್ನುವುದದ್ದು ಉಂಟು. ಅದಕ್ಕೆ ಪ್ರತಿ ಬ್ರಹ್ಮಾಸ್ತ್ರ ಅಂತ ಉಂಟು, ಬ್ರಹ್ಮ ಶಿರೋಸ್ತ್ರ ಅಂತ ಉಂಟು. ಅದಕ್ಕೆ ಪ್ರತ್ಯಾಸ್ತ್ರ ಉಂಟಾ? ಉಂಟು. ಅಸ್ತ್ರ ಇಲ್ಲ ಅಂತ ಅಲ್ಲ. ಸಂಪಾದನೆ ಮಾಡಲಿಕ್ಕೆ ಸಂಪಾದಿಸುವುದಕ್ಕೆ ಸಾಮಾನ್ಯರಿಂದ ಸಾಧ್ಯವೇ ಇಲ್ಲದಂತಹ ಅಸ್ತ್ರವದು. ಹಾಗಾದ್ರೆ ನೀನು ನಿನ್ನನ್ನ ರಕ್ಷಿಸಿದಕ್ಕೆ ಅರ್ಜುನನಿಗೆ ಕೊಡುತ್ತೀಯಂತಾದ್ರೆ ನೀ ಯೋಚನೆ ಮಾಡಬೇಕದನ್ನು. ಮಗು, ಈಗ ನಿನ್ನ ಮುಂದೆ ನಿನ್ನ ಅಪ್ಪನಾದಂತಹ ಈ ದ್ರೋಣ ನಿಂತಿದ್ದಾನೆಂದಾದ್ರೆ ಅದಕ್ಕೆ ಕಾರಣ ಆ ಪಾರ್ಥ. ನನ್ನ ಜೀವವನ್ನೇ ರಕ್ಷಿಸಿದಂತಹ ಪಾರ್ಥನಿಗೆ ಅಷ್ಟು ದೊಡ್ಡ ಅಸ್ತ್ರವನ್ನು ಕೊಟ್ಟದಲ್ಲಿ ತಪ್ಪೇನಿದೆ ಹೇಳು? ಕ್ಷಣಕ್ಕೂ ನೀನು ಹೇಳುವುದು ಹೇಗೆ? ಬ್ರಹ್ಮಶಿರೋ ಅಸ್ತ್ರ ಎನ್ನುವಂತಹದ್ದು ಅಸ್ತ್ರಗಳಲ್ಲಿಯೇ ಶ್ರೇಷ್ಠವಾದದ್ದಲ್ಲವೇ? ಅದು ಯಾರಿಗೆ ಬೇಕು ಗೊತ್ತಾ? ನನಗೆ. ಯಾಕೆ ಅಂತಹ ಪರಾಕ್ರಮವನ್ನೇ ನಾವು ಹುಟ್ಟಿನಲ್ಲೇ ಗಳಿಸಿಕೊಂಡವ. ಶಿವಸಂಭೂತ ನಾನು. ಹೆಚ್ಚೇಕೆ ಉಭಯ ಕುಲ ಬಿಲ್ಲೋಜ ಎನ್ನುವಂತಹ ನೆಗಲ್ಟೆಯನ್ನು ಪಡೆದುಕೊಂಡವರು, ಶಾಪಾದಪಿ ಶರಾದಪಿ ಎನ್ನುವಂತಹ ಘನತೆಗೆ ಪಾತ್ರರಾದವರು ದ್ರೋಣಾಚಾರ್ಯರ ಮಗ ನಾನು. ಹಾಗಾದ್ರೆ ಪಾರ್ಥನಲ್ಲಿರುವಂತಹ ಅಸ್ತ್ರ ಅದು ನನಗೂ ಬೇಕು. ನೀನು ಹುಟ್ಟಿದಾಗಲೇ ನೀನು ಏನು ಎನ್ನುವುದನ್ನು ನೀನು ತೋರಿಸಿಕೊಟ್ಟವನಿದ್ದಿ. ಆ ಬಗ್ಗೆ ನನಗೆ ಸಂಶಯವಿಲ್ಲ. ಅಶ್ವದಂತಹ ಕೆನತ ಇದ್ದ ಕಾರಣವೇ ನಿನಗೆ ಅಶ್ವತ್ಥಾಮ ಎನ್ನುವ ಹಾಗೆ ಹೆಸರಿಸಿದ್ದೇನೆ ನಾನು. ಅಶ್ವ ಎನ್ನುವುದು ಯಾವುದರ ಸಂಕೇತ? ಯಾವತ್ತು ಚುರುಕು ಮತ್ತು ಯಾವತ್ತು ಹಾರಾಡ್ತಾ ಇರುವುದು. ಹೌದಾ? ಹಾಗಾದ್ರೆ ಮತ್ತೆ ಆ ಸಂಕೇತವನ್ನ ತೋರಿಸಿದೆ ಅಂತ ಆದ್ರೆ ನನಗೂ ಅಂತಹ ಸಾಮರ್ಥ್ಯ ಇದೆ ಎನ್ನುವುದು ಅದು ಹೇಳುತ್ತದೆ. ಆದ್ರಿಂದಾಗಿ ಆ ಬ್ರಹ್ಮ ಶಿರಾಸ್ತ್ರ ಇದೆಯಲ್ಲ ಅದು ನನಗೂ ಬೇಕು. ನೀನು ನನಗೆ ಕೊಡಬೇಕದಲ್ಲ. ದಿವ್ಯ ಬ್ರಹ್ಮ ಶಿರದ ಮಾತನಾಡುತ್ತಾ ಇರುವೆ. ಏನು ನಾವು ಆಡಬಾರದನ್ನು ಆಡಿದ್ದೇನೋ? ಒಂದು ಮಗುವಿನ ಕೈಯಲ್ಲಿ ಬೆಣ್ಣೆಯನ್ನು ಕಂಡು ಇನ್ನೊಂದು ಮಗದು ಬೇಕು ಎನ್ನುವ ಹಾಗೆ ನೀನು ಕೇಳುತ್ತಾ ಇರುವೆ. ಬ್ರಹ್ಮಶಿರಾಸ್ತ್ರ ಅಂದರೆ ಅದೇನು? ಸಾಮಾನ್ಯರಿಗೆ ಒಲಿಯುವುದೆನ್ನುವ ಹಾಗೆ ಭಾವಿಸಿದೆಯ? ಮತ್ಯಾವುದು? ಇಂದ್ರಿಯಗಳ ನಿಗ್ರಹವುಳ್ಳವನಿಗೆ ಮಾತ್ರ ಆ ವಿದ್ಯೆ ಎನ್ನುವುದು ತಲೆಗೆ ಹತ್ತುವುದಕ್ಕೆ ಸಾಧ್ಯ. ಅಂತ ಅಸ್ತ್ರವನ್ನು ಸಂಪಾದಿಸುವುದಕ್ಕೆ ಸಾಧ್ಯ. ಅವರ್ಗರೆಯುವಂತಹ ಜಲಪಾತವಾದರೂ ಒಂದೊಮ್ಮೆಗೆ ಶಾಂತವಾಗಬಹುದು. ಆದರೆ ನಿನ್ನದಾದಂತಹ ಕೋಪ ಎನ್ನುವುದು ಅದು ಯಾವತ್ತಿಗೂ ಕಡಿಮೆಯಾಗುವುದಕ್ಕೆ ಸಾಧ್ಯವಿಲ್ಲ ಮಗು. ನಾ ಹೇಳುವುದು ಹೇಗೆ ಬಲ್ಲೆಯ? ನೀನು ಹೇಳಿದ್ಯಲ್ಲ
ಏನು? ಒಂದು ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡ ಮಗುವನ್ನ ಕಂಡು ಇನ್ನೊಂದು ಮಗು ಬೇಕು ಎಂದಿತ್ತಂತೆ. ಹೌದು. ನಾ ಹೇಳುವುದೇನನ್ನು, ಏನು? ನೀನು ಯಾರ ಅಪ್ಪ? ನಿನ್ನಪ್ಪ. ಆ ಬಗ್ಗೆ ನಿನಗೆ ಸಂಶಯ ಉಂಟಾ? ಖಂಡಿತ ಇಲ್ಲ. ನಾನು ನಿನ್ನಲ್ಲಿ ಕೇಳುವುದು, ಮಗ ಹೌದಾ? ಹೌದು. ಬೆಣ್ಣೆಯನ್ನು ನನ್ನ ಸ್ವಂತ ಮಗನಿಗೆ ಕೊಡಬೇಕಾ ಅಲ್ಲ ಊರವರಿಗೆ ಕೊಡುವುದಾ? ಬೆಣ್ಣೆ ಆಗುತ್ತಿದ್ದರೆ ನಿನಗೆ ತಂದು ಕೊಡುತ್ತಿದ್ದೆ ಮಗು. ಮತ್ತೆ ನಿನಗೆ ಇಷ್ಟು ದೊಡ್ಡವನನ್ನಾಗಿ ನಾನು ಮಾಡಿದ್ದೇನೆ, ಯಾವುದಕ್ಕೆ ಕಡಿಮೆ ಮಾಡಿದ್ದೇನೆ ಹೇಳು? ನೀ ಕಡಿಮೆ ಮಾಡಿದ್ದಿ ಎನ್ನುವುದರ ಪ್ರಶ್ನೆ ಅಲ್ಲ. ಮತ್ತೆ ನಾ ಹೇಳಬೇಕು, ಸಣ್ಣವನಿರುವಾಗ ನನಗೆ ಹಾಲು ಬೇಕು ಅಂತ ಕೇಳುವಾಗ ನೀ ಕೊಟ್ಟದ್ದು ಯಾವುದನ್ನು? ಏನು? ಯಾವುದನ್ನು ಕೊಟ್ಟದ್ದು ನೀನು? ಹಿಟ್ಟನ್ನು. ಹಿಟ್ಟನ್ನ ಬಟ್ಟೆಯಲ್ಲಿ ಅದ್ದಿ ನೀನು ನನಗೆ ಕೊಟ್ಟದ್ದು. ಹೌದು. ಹಾಗಾದ್ರೆ ನಾ ಯಾವ ಬಡತನದಲ್ಲಿ ಬೆಳೆದಿದ್ದೇನೆ ಎನ್ನುವುದನ್ನ ನೀ ಆಲೋಚನೆ ಮಾಡು. ನೀ ಕೊಡ್ಲಿಲ್ಲ ಅಂತ ಹೇಳುದಲ್ಲ ನಾನು. ನಿನ್ನ ಪುಣ್ಯಕ್ಕೆ ನಿನಗೆ ಅಷ್ಟಾದ್ರೂ ಸಿಕ್ಕಿದೆ ಅಲ್ಲ ಮಗನೇ, ನಮಗೆ ಅಷ್ಟೂ ಇರ್ಲಿಲ್ಲ ಗೊತ್ತು. ನೋಡಿ, ಅಪ್ಪಕ್ಕೆ ಹೇಳುವುದು ಹೀಗೆ, ಮಗು ನನಗೆ ಸಿಗಲಿಲ್ಲ, ನಿನಗಾದ್ರೂ ಇಷ್ಟ ಸಿಕ್ಕಿದೆ ಅಲ್ಲ. ಅಪ್ಪನ ಕರ್ತವ್ಯ ಅಲ್ಲಿಗೆ ಮುಗಿದದ್ದಲ್ಲ. ಅಪ್ಪ ಏನು ಮಾಡಬೇಕು? ಮಗನನ್ನ ಮುಂದಿನ ಕಾಲಕ್ಕೆ ಆಸ್ತಿ ಮಾಡಿಡಬೇಕು, ಮಗನಿಗೆ ಆಸ್ತಿ ಮಾಡುವುದಲ್ಲ. ನಾ ಹೇಳಿದ್ದೆ ಹೇಗೆ, ಅಶ್ವತ್ಥಾಮನನ್ನ ಮುಂದೆಗೆ ಆಸ್ತಿ ಮಾಡಿಡು ನೀನು. ಮಗನಾದವನು ಕೂಡ ತಂದೆ ತಾಯಿಗಳನ್ನೇ ಆಸ್ತಿಯನ್ನಾಗಿಡಬೇಕು. ತಂದೆ ಮಾಡಿದಂತ ಆಸ್ತಿಯಲ್ಲಿ ಬದುಕುವುದಲ್ಲ ಮಗು. ನಾ ಹೇಳಿದ್ದನ್ನೇ, ಅಶ್ವತ್ಥಾಮನಿಗೆ ನಿನ್ನಲ್ಲಿರುವಂತಹ ವಿಶೇಷ ಅಸ್ತ್ರ ಇದೆಯಲ್ಲ ಅದನ್ನು ಕೊಡು. ಆ ಮೂಲಕವಾಗಿ ನೀ ಹೇಳ್ತಾ ಇದ್ದೀಯಲ್ಲ, ಏನು? ಪಾಂಡವರು ಅವರು ವೀರರು, ಪಾರ್ಥ ಅವನು ಗಣ್ಯನಿದ್ದಾನೆ ಎನ್ನುವ ಹಾಗೆ ಪಾರ್ಥನಿಗಿಂತ ನಾನು ಏನು ಎನ್ನುವುದನ್ನು ನಾ ತೋರಿಸಿಕೊಡುತ್ತೇನೆ. ಅದು ನಿನಗೆ ಹೆಮ್ಮೆ. ನನ್ನ ಮಗ ಇಂತಹದ್ದನ್ನು ಸಾಧಿಸಿದ್ದಾನೆ. ಇದು ನನ್ನ ಮಗನಾಗಿ ಹುಟ್ಟಿದ್ದೇ ನನಗೆ ಹೆಮ್ಮೆ ಉಂಟು. ನಿನಗೆ ಹೆಮ್ಮೆ ಹೇಗೆ ಗೊತ್ತಾ? ಹೇಗೆ? ನನ್ನ ಮಗ ಸಾಧನೆ ಮಾಡಿದ್ದಾನೆ ಎನ್ನುವುದೇ ಹೆಮ್ಮೆ ಆಗಬೇಕು ನಿನಗೆ. ಆದರೆ ಯಾವುದನ್ನು ಯಾರಿಗೆ ಕೊಡಬೇಕು ಎನ್ನುವ ಹಾಗೆ ಉಂಟು. ಈಗ ಹೊಟ್ಟೆ ನೋವು ಇದ್ದವನಿಗೆ ಅಲಸಿದಂತಹ ಅನ್ನವನ್ನು ನೀಡಿದರೆ ಏನಾಗ್ತದೆ? ಹೊಟ್ಟೆ ನೋವು ಹೆಚ್ಚಾಗ್ತದೆ. ಅದು ಹೆಚ್ಚಾಗಿ ಏನೋ ಆದಿತ್ತು ಅಲ್ವಾ? ಹಾಗಾಗಿ ಈ ಬ್ರಹ್ಮಶಿರಾಸ್ತ್ರವನ್ನು ಪಡೆಯುವುದಕ್ಕೆ ಸಾಮರ್ಥ್ಯ ಇದ್ದವನು ಪಾರ್ಥ. ಹಾಗಾಗಿ ನೀ ಕೇಳು ಏನು ಹೇಳುವುದು ಹೇಗೆ? ಪಾರ್ಥನಿಗೆ ಸಾಮರ್ಥ್ಯ ಉಂಟು. ಹೌದು. ನಿನ್ನ ಮಗನಿಗೆ ಸಾಮರ್ಥ್ಯ ಇಲ್ಲವಾ? ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ದಲ್ಲ. ಈಗ ನೀ ಮಗನಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಹೇಗಾಯ್ತು ಗೊತ್ತಾ? ಹೇಗೆ? ಇದು ಅಪ್ಪ ಸರಿ ಇಲ್ಲ ಅಂತ ಆಗ್ತದೆ. ಇಲ್ಲ ಮಗ, ಈಗ ಅಪ್ಪ ಮಾಡಿದಂತಹ ಕೆಲಸವನ್ನು ಅಲ್ಲ, ಅಪ್ಪ ಮಾಡಿದಂತಹ ಶೂರತನ ಏನುಂಟೋ ಶೌರ್ಯತನ ಏನುಂಟು ಅದನ್ನು ಮಗನಿಗೆ ಮಾಡುವುದಕ್ಕಾಗ್ತದೆ ಹೇಳು? ಕೆಲವೊಮ್ಮೆ ಮಗ ಮಾಡಿದ ಸಾಧನೆ ಅಪ್ಪನು ಮಾಡುವುದಿಲ್ಲ, ಅದನ್ನೆಲ್ಲ ಬಿಟ್ಟುಕೋ. ಆದರೆ ನೀನು ಈ ಕಾಲಘಟ್ಟದಲ್ಲಿ ಮಾತನಾಡುತ್ತಾ ಇರುವೆ. ಹಿಂದಿನ ಕಾಲದಲ್ಲಿ ನಾವು ಮಾಡಿದಂತಹ ಸಾಧನೆಯೇ ನಮಗೆ ದೊಡ್ಡದು. ಹಾಗಾಗಿ ಹೇಳ್ತಾ ಇದ್ದೇನೆ, ಇಂತಹ ಅಸ್ತ್ರವನ್ನು ನಿನಗೆ ಕೊಡುವುದಕ್ಕೆ ಸಾಧ್ಯವಿಲ್ಲ ಮಗು. ಬಾರಿಗೂ ನೀನು ಹೇಳುವುದು ಹೇಗೆ? ಏನು? ಸಾಧ್ಯ ಇಲ್ಲ ಎನ್ನುವ ಹಾಗೆ. ಹೌದು. ನೀ ಸಾಧ್ಯ ಇಲ್ಲ ಅಂತ ಹೇಳ್ತಿ ಅಂತಾದ್ರೆ ನನಗೆ ಈ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಂತಹ ಕಂಡವರ ಮಕ್ಕಳನ್ನ ಕಂಡು ಪ್ರೀತಿಯನ್ನು ಕೊಡುವಂತಹ ತನ್ನ ಸ್ವಂತ ಮಗನನ್ನ ದೂರ ಇಡುವಂತಹ ಅಪ್ಪನ ಜೊತೆ ಬದುಕಲಿಕ್ಕೆ ಮಗನಿಗೆ ಸಾಧ್ಯ ಇಲ್ಲ. ಆದ್ರಿಂದ ನಿನ್ನಂತ ಅಪ್ಪನೇ ನನಗೆ ಬೇಡ, ನಾವು ಹೋಗುವುದೇ. ಈಗ ನನ್ನಂತ ಅಪ್ಪ ನಿನಗೆ ಬೇಡ, ಮತ್ತೆ ಎಂತ ಅಪ್ಪ ಬೇಕು? ಅಲ್ಲ, ಊರವರ ಮಕ್ಕಳು ಹೆಚ್ಚಾಗುತ್ತದೆ ಅಂತ ಆದ್ರೆ ನಿನಗೆ. ಈಗ ಅರ್ಜುನನಿಗೆ ನಾನು ಕೊಟ್ಟದ್ದು ತಪ್ಪೋ ಸರಿಯೋ? ನೀ ಕೊಟ್ಟದ್ದು ತಪ್ಪಂತ ಹೇಳುವುದಲ್ಲ, ಮತ್ತೆ ನನಗೆ ಕೊಡ್ಲಿಲ್ಲಲ್ಲ ಅದು ತಪ್ಪು. ಈಗ ನಿನಗೆ ಬ್ರಹ್ಮಶಿರಾಸ್ತ್ರವನ್ನು ಕೊಡಬೇಕು. ಹೌದು. ಇಲ್ಲಂತಾದ್ರೆ ನಾವು ಇಲ್ಲಿಂದ ಹೋಗುದೇ, ಮನೆ ಬಿಟ್ಟೆ ಹೋಗುದು ನಾನು. ಎಂತಹ ಕಾಲ ಬಂತು ನೋಡಿ. ಈಗೆಲ್ಲ ಹಾಗೆ ತಂದೆಯಾದವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಾನು ಮನೆ ಬಿಟ್ಟು ಹೋಗ್ತೇನೆ, ಎಲ್ಲಿಯಾದ್ರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇಷ್ಟೇ ಮಕ್ಕಳದ್ದು. ಹೌದು. ಆಯ್ತು ಮಗು, ಏನು ನೀನೀಗ ಮನೆಯನ್ನು ಬಿಟ್ಟು ಹೋಗುವಂತಹ ಯೋಚನೆಯನ್ನು ಮಾಡಿದ್ದೀಯ, ಹೌದು ಅಂತಾದ್ರೆ ಇನ್ನೂ ನಾನು ನನ್ನ ಛಲವನ್ನೇ ಮುಂದುವರಿಸಿದೆ ಎಂದಾದರೆ ಪರಿಣಾಮ ತೀವ್ರವಾದೀತು. ನಾ ಅದೇ ಹೇಳಿದ್ದು, ನೀ ಛಲ ಬಿಡು, ಮಗನಿಗೆ ಬೇಕಾದದನ್ನು ಕೊಡು. ಅಲ್ಲ, ಮಗನಿಗೆ ತಕ್ಕ ಅಪ್ಪ ಆಗು. ನೀನು ಮನೆ ಬಿಟ್ಟು ಹೋಗ್ತೀ ಎನ್ನುವ ಹಾಗೆ ಕುಂಠಿತನಾಗುವವನು ನಾನಲ್ಲ. ಮತ್ತೆ ಈಗ ನನ್ನ ಪ್ರಿಯ ಶಿಷ್ಯನಾದಂತಹ ಅರ್ಜುನನೇ ಪಾಂಡವರ ಪಕ್ಷದಲ್ಲಿ ಇದ್ದಾನೆ, ನಾನು ಕೌರವರ ಪಕ್ಷದಲ್ಲಿ ನಿಂತು ಯುದ್ಧವನ್ನು ಮಾಡಬೇಕು ಎನ್ನುವ ಹಾಗೆ ನೀನು ಆಡುತ್ತಾ ಇರುವೆ. ಅರ್ಜುನ ನಮ್ಮ ಪಕ್ಷದಲ್ಲಿ ಇಲ್ಲ ಅಂತಲೇ ಲೆಕ್ಕ ಅಲ್ವೇ? ಅರ್ಜುನನ ಅಗತ್ಯನ ಮಗ ಉಂಟೋ ಹೇಳು? ಇಲ್ಲ. ನಮ್ಮ ಪಕ್ಷದಲ್ಲಿರುವವರೇನು ಕಡಿಮೆ? ನಮ್ಮ ಪಕ್ಷದಲ್ಲಿ ಪ್ರಖ್ಯಾತರಿದ್ದಾರೆ. ಹೌದು. ಅಷ್ಟು ಮಾತ್ರವಲ್ಲ,
ರಾಮನೂ ಇದ್ದಾನೆ. ನಮ್ಮ ಆ, ಹಿಮ್ಮೇಳ ಉಂಟಲ್ಲ ಆ. ಅದು ಗಟ್ಟಿ. ಈ ನಮ್ಮ ಮುಮ್ಮೇಳ ಕಡಿಮೆ ಅಂತ ಹೇಳುದಲ್ಲ ನಾನು. ಆ, ನಮ್ಮ ಮೇಳದಲ್ಲಿ ಆ, ಯಾರು ಬಿಟ್ಟು ಹೋದ್ರೂ ಕೂಡ ಆ, ನಾವು ಚಿಂತಿಸುವವರಲ್ಲ. ಆ. ಮತ್ತೆ ಒಂದು ಹೇಳ, ಏನು? ನಾನಿರುವಾಗ ಆ. ನಮ್ಮ ಮೇಳವೇ ಗಟ್ಟಿ. ಅದಕ್ಕಲ್ವೇ ನಿನ್ನನ್ನು ರುದ್ರ ಸಂಭೂತ ಎನ್ನುವ ಹಾಗೆ ಹೇಳಿ ಅದು ಹೇಳುವುದು ನಾನು. ಯೋಗೀಶನ ತೆರದಲ್ಲಿ ನಮ್ಮ ಜೊತೆ ನೀನಿದ್ದಿ. ಹೌದು. ಅಷ್ಟು ಮಾತ್ರವಲ್ಲ, ನಮ್ಮ ಜೊತೆ ರಾಮನೂ ಇದ್ದಾನೆ, ಬಲರಾಮ ಸ್ವಾಮಿ. ಬಲರಾಮ ಸ್ವಾಮಿ. ಹೌದು. ಹಾಗಾಗಿ ಆ ಬಗ್ಗೆ ನಾನು ಯೋಚಿಸುವುದಲ್ಲ. ಆದರೆ ನೀನು ನನ್ನನ್ನು ಬಿಟ್ಟು ಹೋದ್ರೆ ನನಗೆ ಬದುಕುಂಟು ಹೇಳೋ ಮಗ. ಅಶ್ವತ್ಥಾಮನನ್ನು ಬಿಟ್ಟು ದ್ರೋಣನಿಲ್ಲ, ದ್ರೋಣನನ್ನು ಬಿಟ್ಟು ಅಶ್ವತ್ಥಾಮನಿಲ್ಲ. ಹಾಗಾಗಿ ನೀನು ಹೇಳಿದಂತೆ ಬ್ರಹ್ಮಶಿರಾಸ್ತ್ರವನ್ನು ನಿನಗೆ ಅನುಗ್ರಹಿಸುತ್ತೇನೆ. ಹೀಗೆ ಬಾ. ನಡೆಯೋಣ. ನಂದ ಗೋಕುಲದಲ್ಲಿ ತಂದದಿ ಬೆಳೆದ ನಂದಕ್ಕೂ ಒದಗಿದ ಸ್ವಾಗತವೋ. ಏನು ನಮ್ಮ ಪರಿಚಯ ಆಯ್ತಾ? ಯಾರು ಜನ ಅಲ್ಲ, ನಿಮಗಂತ ಬಿಡಿ, ಇಲ್ಲಿರುವ ಎಲ್ಲರಿಗೂ ನಾನು ಗೊತ್ತುಂಟು. ಹೌದಾ? ಅಷ್ಟು ಪ್ರಸಿದ್ಧ. ಓಹೋ, ನೀವು ಈಗ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದೆಲ್ಲ ಮಾಡ್ತೀರಲ್ಲ, ಅದರಲ್ಲಿ ಪ್ರಸಿದ್ಧರಲ್ಲಿ ನಾವು ಒಬ್ಬರು. ಭಾರಿ ಒಳ್ಳೇದು. ಹೌದು. ಈಗ್ಲಾದ್ರೂ ಪರಿಚಯ ಆಯ್ತಾ? ಇಲ್ಲಪ್ಪ. ಇಲ್ಲ, ತುಂಬಾ ಜನ ಇದ್ದಾರಲ್ಲ. ಹೌದು. ನೀವು ಕೆಲವೊಮ್ಮೆ ಹಾಸ್ಯ ಮಾಡ್ತೀರಿ, ಕೆಲವೊಮ್ಮೆ ನಾನು ಹಾಸ್ಯದವನ ನೀವು ಹಾಸ್ಯದವರ ಅಂತ ಗೊತ್ತಾಗುದಿಲ್ಲ. ಪರಿಚಯ ಆಗ್ಲಿಲ್ವಾ? ಇಲ್ಲಪ್ಪ. ನಾನು ದಾರುಕ ಅಂತ. ಓ, ದಾರುಕ. ಏನು ಈ ಕಡೆ? ನಮ್ಮದು ಪ್ರಸಿದ್ಧಿ ಹೇಗೆ ಹೇಗೆ? ನಾನು ಹುಟ್ಟುವುದಕ್ಕಿಂತ ಮುಂಚಿತ ಈ ಊರಿಗೆ ಹೆಸರಿರ್ಲಿಲ್ಲ. ಹೌದು. ಆಮೇಲೆ ನಾನು ಹುಟ್ಟಿದ್ನ ಮತ್ತೆ ಎಲ್ಲ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಏನಂತ? ಈಗ ದಾರುಕ ಇಲ್ಲಿ ಹುಟ್ಟಿದ್ದಾನೆ. ದಾರುಕ ದ್ವಾರಕೆ ದ್ವಾರಕೆ ಅಂತ ಹೆಸರಿಟ್ರು. ಓಹೋ. ಈಗ ದ್ವಾರಕೆ ಅಂತ ಹೆಸರು ಬಂದದ್ದು ಯಾರಿಂದ? ಯಾರಿಂದ? ನನ್ನಿಂದ. ಕೃಷ್ಣದೇವರಿಂದ ಅಲ್ವಾ? ಅಲ್ಲಲ್ಲ, ಅದು ಎಲ್ಲ ಅವರದ್ದೇ ಕಥೆ ಮಾಡಿದ್ದು. ನಿಜವಾಗಿ ನಾನೇ. ಹೌದಾ? ಹೌದು. ಇವತ್ತು ಯಾಕೆ ಬಂದೆ? ಏನು ವಿಷಯ? ಇವತ್ತು ನಮ್ಮ ಕೃಷ್ಣ ಸ್ವಾಮಿ ಇದ್ದಾನಲ್ಲ, ಆತ ಕಾಡಿನಲ್ಲಿರುವ ಪಂಚರ್ ಪಾಂಡವರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗಿದ್ದಾನೆ. ಓಹೋ. ಪಂಚರ್ ಪಾಂಡವರಿದ್ದಾರಲ್ಲ, ಪಂಚ ಪಾಂಡವರು, ಅವರು ವನವಾಸಿಗಳಾಗಿದ್ದಾರಲ್ಲ, ಅವರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸರಿ. ಆತ ಹಿಂದೆ ಬರುವ ಈ ದಿನದಂದು ಏನಾದ್ರೂ ಒಂದು ಕಾರ್ಯಕ್ರಮ ಇಡುವ ಅಂತ ನಾನು ಯೋಚನೆ ಮಾಡಿದ್ದೆ. ಮತ್ತೆ ಯೋಚನೆ ಮಾಡಿದೆ, ಏನಂತ? ಯಾವ ಕಾರ್ಯಕ್ರಮ ಇಡುವ? ಯಾವುದು? ನಮ್ಮ ಕೃಷ್ಣನಿಗೆ ಈ ಹಾಡು ನರ್ತನ ಅಂದ್ರೆ ಭಾರಿ ಇಷ್ಟ. ಹಾಗೆ ಕೋಲಾಟ ಇಡುವ ಅಂತ ಯೋಚನೆ ಮಾಡಿದೆ. ಸರಿ. ಒಂದು ಮಾತು ಹೇಳ, ಯಾರ ಕೈಯಿಂದಲೂ ಕೆಲಸ ಮಾಡಿಸಬಹುದು, ಆದ್ರೆ ಹೆಣ್ಣು ಮಕ್ಕಳ ಕೈಯಿಂದ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಅವರಿಗೊಂದು ಸಮಯದ ಕರಿಪಾಯ್ಕಾನೇ ಇಲ್ಲ. ಸಮಯದ ಕರಿಪಾಯ್ಕಾನೆ ಇಲ್ಲ, ಪರಿಪಾಲನೆ, ಪರಿಕಲ್ಪನೆ ಎಂತದೂ ಇಲ್ಲ. ಯಾಕೆ ನೋಡಿ, ನಾನು ಯಾವಾಗ ಹೇಳಿದ್ದೇನೆ, ಇನ್ನು ಕೂಡ ಬರ್ಲಿಲ್ಲ. ಇನ್ನು ಅವರ ಸಹವಾಸ ಬೇಡ ಅಂತ ಕೆಲವು ಮಂದಿ ಗಂಡಸರನ್ನು ಅವರೊಂದಿಗೆ ಸೇರಿಸಿ
ಸೇರಿಸಿದ್ದೇನೆ ನಾನು. ಸರಿ ಸರಿ ಸರಿ. ಈಗ ಹೆಂಗಸರನ್ನು ಕೆಲವರು ಮಾತೆಯರು ಅಂತ ಕರೀತಾರೆ. ಯಾಕೆ? ಹೌದಪ್ಪ. ಯಾಕೆ? ಯಾಕೆ? ಅವರು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸುವುದೇ ಇಲ್ಲ, ಅದಕ್ಕೆ ಮಾತೆಯರು ಅಂತ ಹೆಸರಿಟ್ಟರು. ಹಾಗೆ ಅವರು ಹೆಚ್ಚು ಮಾತಾಡುವುದು ಬೇಡ, ಅದಕ್ಕೆ ಸ್ವಲ್ಪ ಗಂಡಸರನ್ನೆಲ್ಲ ಸೇರಿಸಿದ್ದೇನೆ. ಸರಿ. ಈಗ ಕೃಷ್ಣ ಬರುವ ಹೊತ್ತಾಗಿದೆ, ಇನ್ನು ತಡ ಮಾಡುವುದು ಬೇಡ. ಭಗವಂತನೇ ಶುರುವಾಗಿ ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಅಮ್ಮ ನಿಮ್ಮ ಮನೆಗಳಲ್ಲಿ, ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು, ಕಾಶಿ ಪೀತಾಂಬರ ಕೈಯಲ್ಲಿ ಕೊಳ್ಳಲು, ಉಸಿದ ಶ್ರೀಗಂಧ ಮೈಯೊಳಗಮ್ಮ, ಲೇಸಾಗಿ ತುಳಸಿಯ ಮಾಲೆಯ ಧರಿಸಿ, ಲೇಸಾಗಿ ತುಳಸಿಯ ಮಾಲೆಯ ಧರಿಸಿ, ವಸುದೇವ ಬಂದ ಕಂಡಿರೆ, ವಾಸುದೇವ ಬಂದ ಕಂಡಿರೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಕರದಲ್ಲಿ ಕಂಕಣ ಬೆರಳಲ್ಲಿ ಉಂಗುರ, ಕರದಲ್ಲಿ ಕಂಕಣ ಬೆರಳಲ್ಲಿ ಉಂಗುರ, ಕೊರಳಲು ಹಾಕಿದ ಹುಲಿ ಮುಗುರುಮ್ಮ, ಕೊರಳಲು ಹಾಕಿದ ಹುಲಿ ಮುಗುರುಮ್ಮ. ಅರಳೆ ಕನಕ ಕುಂಡಲ ಕಾಲದಲ್ಲಿ, ಅರಳೆ ಕನಕ ಕುಂಡಲ ಕಾಲದಲ್ಲಿ, ಉರಗಸೆಯನ್ನ ಬಂದ ಕಂಡಿರೆ, ಉರಗಸೆಯನ್ನ ಬಂದ ಕಂಡಿರೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ, ನಮ್ಮ ರಂಗನ ಕಂಡಿರೆ. ಜಪಾಳೆ 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 ಜಪಾಳೆ, ಆ ಜಪಾಳೆ ಜಪಾಳೆ ಜಪಾಳೆ, ಭಾರಿ ಒಳ್ಳೆಯದಾಗಿದೆ. ಯಾರ್ದು? ನಿನ್ನದು. ಕೃಷ್ಣಯ್ಯ ಹೇಗಾಗಿದೆ? ಆಹಾ ಅದ್ಭುತ. ಹೌದು, ಇಂಥವರನ್ನೇ ಅಲ್ವಾ ದೇವರು ಅಂತ ಕರೆಯುವುದು. ಛ! ಬಂದವರು ಯಾರು? ದ್ರೋಣಿಯಾಗಮವ ನಾವಿದು ಅರೆಯೋ ಯೋ ಯೋ. ಕೃಷ್ಣ ಪಾದಕ್ಕೆ ಮಾಡಿದು ಮಾನಿಸು ಜ್ಞಾನಿ ಸುತ್ರಾಣಿ, ಮಾನಿಸು ಜ್ಞಾನಿ ಸುತ್ರಾಣಿ. ದ್ರೋಣ ಪದ್ಯ ಏನು ಇರಿತಲೋ, ಮಾನಿಸು ಜ್ಞಾನಿ ಸುತ್ರಾಣಿ. ದ್ರೋಣ ಪದ್ಯ ಏನು ಇರಿತಲೋ,
ಯಾರು? ದ್ರೋಣಾಚಾರ್ಯರ ಮಗ. ದ್ರೋಣಾಚಾರ್ಯ. ಹಾ. ಅಶ್ವತ್ಥರಾಮ. ಏನು? ಅಶ್ವತ್ಥಾಮ. ಅಶ್ವತ್ಥಾಮ ಹೌದು. ಅದು ನಿಮ್ಮ ತಂದೆ ಡ್ರೋನ್ ಪ್ರತಾಪ ಎಲ್ಲ ಕೇಳಿದ್ದೇನೆ. ಅದು ನಿಮ್ಮ ಅದಲ್ಲ, ಮತ್ತೆ ನಿಮ್ಮ ತಂದೆ ದ್ರೋಣ ಪ್ರತಾಪ ಎಲ್ಲ ದ್ರೋಣನ ಪ್ರತಾಪ ಎಲ್ಲ ಕೇಳಿದ್ದೇನೆ ಅಂತ. ಕೋಲ ಪಂಡಿತರ ಮಗ ಇವರು. ಯಾರು? ಕೋಲ ಪಂಡಿತರ ಮಗ. ಕೋಲ ಪಂಡಿತರ ಮಗ. ಕೃಷ್ಣ, ಹಾ. ಇಂಥವರಿಗೆಲ್ಲ ಕೆಲಸ ಕೊಡಬೇಡ ನೀವು. ನಮ್ಮಲ್ಲಿ ಅಷ್ಟು ಮಂದಿ ಕಾಯ್ತಾ ಇದ್ದಾರೆ, ಅಷ್ಟು ಜನ ಇದ್ದಾರೆ. ಹಾ. ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಇವನಿಗೆ ಕೊಟ್ಟಿದ್ಯಾ? ಇವನಿಗೊಂದು ಅವಕಾಶ ಕೊಟ್ಟದ್ದು ನಾವು. ಕೋಲ ಪಂಡಿತ ಅಂದ್ರೆ ಏನು? ಏನು? ವಿದ್ಯಾ ವಿಶಾರದ ಹಾಗೆ. ಹೇಳೋವರಿಗೆ ಸರಿ. ಅಶ್ವತ್ಥಾಮರೇ, ವನವಾಸದಲ್ಲಿದ್ದಂತಹ ಪಾಂಡವರನ್ನು ಸಂಧಿಸುವುದಕ್ಕಾಗಿ ಹೋಗಿದ್ದವನು ನಾನು. ಹೌದಂತೆ. ಗೊತ್ತಾಯ್ತಾ? ಈ ಶುಭ ಸಮಾರಂಭದಲ್ಲಿ ನನ್ನನ್ನು ಸ್ವಾಗತಿಸುವುದಕ್ಕೆ ಇಲ್ಲೆಲ್ಲ ಮನೋರಂಜನೆ ಆಗುತ್ತಾ ಇತ್ತು. ನಿನಗೆ ಸ್ವಾಗತ. ಹೌದು. ಹಾಗಾಗಿ ನಿಮ್ಮನ್ನು ಗಮನಿಸುವುದಕ್ಕೆ ಸ್ವಲ್ಪ ತಡ ಆಯಿತು. ನಾವೆಲ್ಲಿ ಕಾಣಿಸುವುದಕ್ಕೆ? ಏನು ನಾಟ್ಯ, ಏನು ನಮ್ಮವರು ಹಾಗೆ. ಕೃಷ್ಣ, ನಿನಗೊಂದು ಮಾತು ಗೊತ್ತಿಲ್ವಾ? ಹೇಗೆ? ದುರ್ಜನಂ ಪ್ರಥಮಂ ಒಂದೇ ಸಜ್ಜನಂ ತದನಂತರಂ. ಏನು ಅದು? ಹಾಗಂದ್ರೆ ಏನು? ಏನು ಕೇಳುವ? ಈಗ ನೋಡು, ಯಾರಾದ್ರೂ ಒಬ್ಬ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾನಂತ ಆದ್ರೆ ಅದರ ವ್ಯವಸ್ಥಾಪಕ ಮೊದಲು ಹೋಗಿ ಈ ದುರ್ಜನರೆಲ್ಲ ಇದ್ದಾರಲ್ಲ, ಅಂದ್ರೆ ಕುಡಿದು ಬರುವವರೆಲ್ಲ ಇದ್ದಾರಲ್ಲ, ಅವರ ಬಳಿಗೆ ಹೋಗಿ, ಅಣ್ಣ ನಮಸ್ಕಾರ, ನಮ್ಮದೊಂದು ಕಾರ್ಯಕ್ರಮ ಉಂಟು, ಕಡೆಯವರೆಗೆ ಹೀಗೆ ಕುತ್ಕೊಳ್ಳಿ, ಏನು ಒಂದು ಉಪದ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ನಮಸ್ಕಾರ ಕೊಟ್ಟು ಮೊದಲು ಅವರನ್ನು ಕುತ್ಕೊಳಿಸ್ತಾರೆ. ಇಲ್ಲದಿದ್ರೆ ಸಮಸ್ಯೆ ಆಗುತ್ತೆ. ಹೌದು. ಆದ್ರೆ ಸಜ್ಜನರಿಗೆ ನಮಸ್ಕಾರ ಕೊಟ್ರು ಆಗ್ತದೆ, ಕೊಡದಿದ್ರು ಆಗ್ತದೆ. ಅದು ಹೌದು. ಹೌದು. ಆಚಾರ್ಯರೇ, ನೀವು ನಮ್ಮಲ್ಲಿಗೆ ಇಂದು ವಿಶೇಷ ಅತಿಥಿಯಾಗಿ ಆಗಮಿಸಿದ್ದೀರಿ. ನಿಮ್ಮನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ನಾವು ವಿಶೇಷವಾಗಿಯೇ ಬರುವುದು. ಕರೆಯದೆ ಬರುವವನ ಕೆರೆ ತೆಗೆದು ಹೊಡೆದೆಂದ ನನ್ನಜ್ಜ. ಯಾರಜ್ಜ ಹೇಳಿದ್ದು? ನನ್ನಜ್ಜ. ನಿನ್ನಜ್ಜನ? ಏನ್ ಹೇಳಿದ್ದು? ಕರೆಯದೆ ಬರುವವನ ಕೆರೆ ತೆಗೆದು ಹೊಡೆದೆಂದ. ಓ ಪುಣ್ಯಾತ್ಮ, ನೀನು ಎಲ್ಲೆಲ್ಲಿಯ ಮಾತನ್ನು ಎಲ್ಲೆಲ್ಲಿ ಹೇಳಬೇಡ. ಯಾಕೆ? ನೋಡು, ಇಲ್ಲಿ ನಾನಿದ್ದೇನೆ, ಹೊರಗಡೆ ಹೋಗಿ ಅವ ಹೊಡೆದ ಅಂತ ಆದ್ರೆ ನಾನು ಜವಾಬ್ದಾರನಲ್ಲ. ಅಲ್ಲ, ಅವನನ್ನು ನಂಬಲಿಕ್ಕೆ ಆಗೋದಿಲ್ಲ. ಯಾಕೆ? ನಾವು ಹೊಡಿಬೇಕಾಗಿಲ್ಲ, ನಾವು ನೋಡುವಾಗ್ಲೇ ನೀನು ಬೀಳುತ್ತಿ. ಅದೇ, ನೀನು ಹೊಡಿಲಿಕ್ಕೂ ಹೊಡೆದಿ, ಬೈಲಿಕ್ಕೂ ಬೈದಿ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಹೇಗೆ? ನಾವು ಯಾರು ಎಷ್ಟೇ ಬೈಲಿ ಹೊಡಿಲಿ, ಮೇಳ ಬಿಟ್ಟು ಹೋಗುವ ಜಾಯಮಾನ ನಮ್ಮದಲ್ಲ. ಅದು ಬೇಕು. ಹೌದು, ನಾವು ಯಾವಾಗಲೂ ಕೃಷ್ಣನ ಮೇಳದಲ್ಲೇ ಇರುವುದು. ನಿಷ್ಠೆ ಉಂಟಾ? ಮೇಲೆ ಬರ್ತಿ. ಹೌದು ಅಂತ ಅವ ಏನೇನೋ ಹೇಳ್ತಾನೆ, ನೀವು ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು. ಅಯ್ಯೋ, ಕೆಲವೊಮ್ಮೆ ಒಳ್ಳೇದು ಹೇಳ್ತಾನೆ. ಅದು ಹೌದು. ನೀನು ಯಾಕೆ ತಲೆ ಬಿಸಿ ಮಾಡ್ತಿ? ಏನು? ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಎಂತಾದ್ರೂ ಉಂಟಾ? ಹಾಗಲ್ಲ, ಮಾನ ಮರ್ಯಾದೆಯನ್ನ ಮೀರಿದವರು ಎನ್ನುವ ಹಾಗೆ ಆ ವ್ಯಕ್ತಿತ್ವ ನನ್ನದು. ಹೌದು. ಕಾರ್ಯಕಾರಣಗಳಿಲ್ಲದೆ ಬರುವವರು ತಾವಲ್ಲ. ಹಾಗಿದ್ರೆ ಇಂದು ಇಲ್ಲಿಯವರೆಗಾಗಿ ಬಂದಿದ್ದೀರಿ ಅಂತಾದ್ರೆ ಏನೋ ಒಂದು ವಿಷಯ ಇರಲೇಬೇಕು. ನಾ ಇವತ್ತು ಬಂದದ್ದು ಅಂತ ನೀವು ಯೋಚನೆ ಮಾಡಿದ್ದೀರಾ? ಯಾವಾಗ ಬಂದದ್ದು? ಬಲುದಿನ ನಾ ಬಂದು ah
ಕಲಿತೆನೋ ಹಲವು ಸಲಾದಿ ವಿದ್ಯೆಗಳನ್ನು ಕಲಿತೆನೋ ಹಲವು ಸಲಾದಿ ವಿದ್ಯೆಗಳನ್ನು ಕೆಲವಾರಿನಲ್ಲಿ ಮರುದಿನವಾಯಿತು ನಿಮ್ಮ ನಿಲಯಬೇಕೆನ್ನ ಪದ ಬಲು ದಿನವಾಯಿತು ನಿಮ್ಮ ನಿಲಯ ಜನಪದ ಆಚಾರ್ಯರೇ, ಕೇಳಿದೆಯಲ್ಲ ಹ, ನಾ ಬಂದು ಎಷ್ಟು ದಿನವಾಯ್ತು ಎನ್ನುವ ಹಾಗೆ ಯಾವಾಗ ಬಂದಿರಿ? ನಾ ಬಂದು ಹ, ಕೆಲವು ದಿನಗಳೇ ಆಗಿ ಹೋಯಿತು. ಆಹಾಹಾಹಾಹಾಹಾ. ನೀವು ಭೂಮಿಗೆ ಬಂದು ಎಷ್ಟು ದಿನ ಆಯ್ತು ಅಂತ ಕೇಳಿದ್ದಲ್ಲ, ಆ. ಈ ದ್ವಾರಕೆಗೆ ಬಂದು ಎಷ್ಟು ದಿನ ಆಯ್ತು? ಏನು ಹೇಳಿದ್ದು? ತುಂಬಾ ದಿನ. ನಾನು ಹಾ. ಇಲ್ಲಿಗೆ ಬಂದು ಕೆಲ ದಿನ ಆಯಿತು. ಹಾಗೆ. ನಾ ಭೂಮಿಗೆ ಬಂದು ಹಾ. ಹಲವು ದಿನವಾಯಿತು. ಓ ಹಾಗೆ. ಈಗ ನೀವು ದ್ವಾರಕೆಗೆ ಬಂದು ಕೆಲವು ದಿನಗಳೇ ಆಯಿತು. ಹೌದು. ದ್ವಾರಕೆಯಲ್ಲಿ ಬೇಕಾದಂತಹ ಸತ್ಕಾರ ಎಲ್ಲ ಸಿಕ್ಕಿತೆ ನಿಮಗೆ? ಏನು ಸತ್ಕಾರ? ನಾ ದ್ರೋಣಾಚಾರ್ಯರನ್ನ ಸಂಧಿಸಿ ಹ, ಆ ಬಳಿಕ ಹ, ಈ ದ್ವಾರಕೆಗೆ ಬರುವಂತಹ ಕಾಲಕ್ಕೆ ಹ. ಮೊದಲಿಗೆ ಇದಿರಾದದ್ದು ಯಾರು ಗೊತ್ತೇ? ಯಾರು? ನಿಮ್ಮಣ್ಣ ಬಲಭದ್ರ ಸ್ವಾಮಿ. ನನ್ನ ಅಣ್ಣನನ್ನು ಸಂಧಿಸಿದ್ದೀರಿ? ಆ, ಹಾ 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 ಹಾ. ಬೇಕಾದಂತಹ ಸತ್ಕಾರವನ್ನ ಮಾಡಿದ ಆತ. ಆತರಿಂದ ಹಾ. ಕೆಲವು ವಿದ್ಯೆಗಳನ್ನು ಕಲಿತೆ. ಓಹೋ, ಅಣ್ಣನ ವಿದ್ಯಾರ್ಥಿಯಾಗಿ ಬಂದವರು ನೀವು? ಕಲಿಯುವುದಕ್ಕೆ ನಮ್ಮಲ್ಲಿ ಹಾ. ಯಾವುದೇ ರೀತಿಯಂತಹ ಪ್ರಾಯದೋಷ ಅಂತ ಇಲ್ಲ. ಹೌದಪ್ಪ. ಯಾವಾಗ ಬೇಕಾದ್ರೂ ಕಲಿಯಬಹುದು. ಕಲಿಯುವ ಮನಸ್ಸಿದ್ದರೆ ಎಷ್ಟು ಸಣ್ಣವನಲ್ಲಿಯೂ ಕಲಿಯುವುದಕ್ಕುಂಟು. ಹಾ. ಆ ಕಾರಣಕ್ಕಾಗಿ ಹ್ಮ್. ನಿನ್ನ ಅಣ್ಣನಿಂದ ಹಾ. ಮುಸಲಾಯುಧ ಇನ್ನು ಮಲ್ಲ ಯುದ್ಧದ ಪಟ್ಟುಗಳನ್ನ ನಾ ಅಭ್ಯಸಿಸಿದೆ. ಹೌದೇ? ಸಂತೋಷ. ಆದರೆ ಕೃಷ್ಣ, ಹಾ. ನಾ ಬಂದಂತಹ ಉದ್ದೇಶವೇ ಬೇರೆ. ಏನು ಉದ್ದೇಶ? ನನ್ನ ಗುರಿ ಏನಿದೆ ಅದನ್ನ ನೆರವೇರಿಸಲೇಬೇಕೆನ್ನುವ ಹಾಗೆ ನಾ ಬಂದವ. ಅಲ್ಲ, ನಿಮ್ಗೊಂದು ದೊಡ್ಡ ಗುರಿ ಬೇಕಲ್ಲ? ಯಾವುದಕ್ಕೆ? ನಿಮ್ಮ ದೊಡ್ಡ ಗುರಿ. ಹಾಗಲ್ಲ, ಹಾ? ದೊಡ್ಡವರು ನಾವು. ಹಾ. ನಮ್ಮ ಗುರಿ ಹಾ. ಅಂದ್ರೆ ನಾವು ಮಾಡಿದಂತಹ ಆಲೋಚನೆ, ಹಾ. ತಲುಪಬೇಕಾದ ದಾರಿ ಹಾ. ಅದು ದೊಡ್ಡದಾಗಿಯೇ ಇರ್ತದೆ. ಅದೇ ಹೇಳಿದ್ದು ನಾನು. ಏನು ಗೊತ್ತೇ? ಹಾ. ಬೇಕಾದಂತಹ ಅಸ್ತ್ರವನ್ನು ನಾವು ಸಂಪಾದನೆ ಮಾಡಿಕೊಂಡಿದ್ದೇನೆ. ಹಾ. ನಿನಗೆ ಗೊತ್ತಿರ್ಲಿಕ್ಕಿಲ್ಲ. ಬ್ರಹ್ಮ ಶಿರೋಸ್ತ್ರ. ಹಾ ಹಾ ಹಾ. ಆ, ಪ್ರತಿ ಅಸ್ತ್ರವನ್ನ ಸಂಪಾದನೆ ಮಾಡಬೇಕಂದ್ರೆ ಕಷ್ಟ ಉಂಟು. ಒಂದು ಲೆಕ್ಕದಲ್ಲಿ ಹಾ. ಸಾಮಾನ್ಯರಿಗೆ ಸಂಪಾದನೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಹೌದಪ್ಪ. ಒಂದರ್ಥದಲ್ಲಿ ಹೇಳಬೇಕು ಅಂತ ಆದ್ರೆ ಹಾ. ಪ್ರತಿ ಅಸ್ತ್ರವೇ ಇಲ್ಲ. ಆ, ಅಂತಹ ಅಸ್ತ್ರವನ್ನ ಸಂಪಾದನೆ ಮಾಡಿಕೊಂಡಿದ್ದೇನೆ. ಹಾ. ಇನ್ನು ಎಲ್ಲ ಅಸ್ತ್ರಗಳು ನನ್ನಲ್ಲಿ ಉಂಟು. ಸರಿ. ಆದರೆ ಒಂದು ಅಸ್ತ್ರ ಇಲ್ಲ. ಹಾ. ಒಂದು ಆಯುಧದ ಅಗತ್ಯ ಉಂಟು. ಯಾವುದು ಬಲ್ಲೆಯ? ಹಾ. ನಿನ್ನ ಕರದಲ್ಲಿರುವಂತಹ ಸುದರ್ಶನ ಚಕ್ರ ಕೊಡು. ಅಕ್ಕರೆಯೂ ಚಕ್ರವನ್ನು ಚಕ್ರವನ್ನು ಪಡೆದಿಟ್ಟು
ಆ, ಎಷ್ಟೋ ಮಂದಿ ಗದಾಧಾರಿಗಳು ಇದ್ದಾರೆ. ಹೌದು, ಆದ್ರೆ ಚಕ್ರಧಾರಿ ನೀನೊಬ್ಬನೇ. ಹೌದು. ಅದಕ್ಕಾಗಿ ಹಾ. ಬೇರೆ ಆಯುಧ ಬೇಡ, ಕೊಡುವುದಾದರೆ ಚಕ್ರಾಯುಧವನ್ನೇ ಕೊಡು ನನಗೆ. ಆಚಾರ್ಯರೇ, ಏನು? ಈ ಚಕ್ರದ ಭಾರ ಹ. ಏನು ಎನ್ನುವುದು ಹ. ನಿಮಗೂ ವೇದ್ಯವಾಗಿದೆ. ಹೇಗೆ? ಅಲ್ಲ, ಹ. ಈಗ ತಂದೆಯ ಆಸ್ತಿಗೆ ವಾರಸುದಾರೆ ಯಾರು? ತಂದೆಯ ಆಸ್ತಿಗೆ ಮಗ ವಾರಸುದಾರ. ಹಾಗಾಗಿ ನನ್ನ ಮಕ್ಕಳಾದಂತಹ ಹ. ಸಾಂಬ ಸಾತ್ಯಕಿಯರು ಹ. ಈ ಚಕ್ರವನ್ನು ಕೊಡು ಎನ್ನುವ ಹಾಗೆ ಕೇಳಿದ್ರೆ ಹ. ಅವರಿಗೆ ಕೊಡಬಹುದು. ತಂದೆಯಾದವ ಮಗನಿಗೆ ಕೊಡಬಹುದು. ಇನ್ನೂ ಯೋಚನೆ ಮಾಡುವುದಿದ್ರೆ ಹೇಗೆ? ಅರ್ಜುನ ಸಂಬಂಧದಲ್ಲಿ ಅವನಿಗೂ ಕೊಡಬಹುದು. ಸಂಬಂಧ ಅದನ್ನು ಹೊರತಾಗಿ ಚಕ್ರವನ್ನು ಕೊಡು ಎನ್ನುವ ಹಾಗೆ ನೀವು ಕೇಳ್ತಾ ಇದ್ದೀರಲ್ಲ. ಈಗ ನಾ ಕೇಳುವುದು ಹೇಗೆ? ಹಾ, ನೀ ಕೊಡು ಎಂದು ತಕ್ಷಣ ಕೊಡಬೇಕಾಗಿಲ್ಲ. ಮತ್ತೆ ಆ, ನೀ ಕೊಡುವುದಕ್ಕೆ ಹಾ. ನೀ ಕೊಟ್ರೆ ನಾನು ಆಗಲೇ ಸ್ವೀಕರಿಸುವುದಿಲ್ಲ. ಮತ್ತೇನು ಮಾಡ್ತೀನಿ? ಪ್ರತಿಯಾಗಿ ನಾನು ಕೊಡುತ್ತೇನೆ. ಯಾವುದೇ ವಸ್ತುವನ್ನಾದರೂ ಒಬ್ಬನಿಂದ ಪಡೆದುಕೊಳ್ಳುವಲ್ಲಿ 3 ಕ್ರಮ ಇದೆ. ಹೇಗೆ? ಹ. ವಿಕ್ರಯ, ಹ. ವಿಕ್ರಮ ಎನ್ನುವ ಹಾಗೆ. ವಿಕ್ರಮ ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ನಮ್ಮಲ್ಲಿ ಯಾವುದು ಗೊತ್ತಾ? ಹಾ. ವಿನಿಮಯ. ಈಗ ನಾನು ನಿಮಗೆ ಚಕ್ರವನ್ನು ಕೊಟ್ಟರೆ ಬ್ರಹ್ಮಶಿರಾಸ್ತ್ರವನ್ನ ನಾನು ನಿನಗೆ ಕೊಡುತ್ತೇನೆ. ಈಗ ನಿಮಗೆ ಬ್ರಹ್ಮಶಿರೋವಸ್ತ್ರವನ್ನ ಕೊಟ್ಟವರು ಯಾರು? ನನ್ನ ತಂದೆ ದ್ರೋಣಾಚಾರ್ಯರು. ಈ ಚಕ್ರವನ್ನು ನನಗೆ ಕೊಟ್ಟವರು ಯಾರು? ಅದು ನಿನ್ನ ಸ್ವಯಾರ್ಜಿತ ಆಸ್ತಿ. ನಾನು ಪಡೆದುಕೊಂಡದ್ದು. ಹಾಗಾಗಿ ಹ. ಈ ಚಕ್ರ ಎನ್ನುವಂತಹದ್ದು ಹ. ನನ್ನ ಧಾರಣೆಗೆ ಮಾತ್ರ ಯೋಗ್ಯವಾದದ್ದು. ನಿನಗೆ ಮಾತ್ರ ಯೋಗ್ಯ ಅಂತ ಹೇಳಬೇಡ. ಹಾ. ಹೇಳಿದೆಯಲ್ಲ, ಜಗತ್ತಿನಲ್ಲಿರುವಂತಹ ಎಲ್ಲರೂ ನನಗೆ ರಿಸ್ವರು. ಹೇ, 100 ಮಡಿ ರಿಸ್ವರಿದ್ದಾರೆ. ನಿನಗೆ 100 ಮಡಿ ಅಲ್ವಾ? ಹಾ. ನನಗೆ 200 ಮಡಿ ರಿಸ್ವರು. ಯಾಕೆ ಬಲ್ಲೆಯ? ಯಾಕೆ? ನಾ ಶಿವಸಂಭೂತನಿದ್ದೇನೆ. ಹಾ, ಹಣೆಯಲ್ಲಿ 3ನೇ ಕಣ್ಣಿಲ್ಲ, ಹಾವು ಏಯ್, ಹಾವು ಇಲ್ಲ ಅಂತ. ಹಾಗಲ್ವ? ಓ ಪುಣ್ಯಾತ್ಮ, ಎಲ್ಲ ಶಕ್ತಿಯು ಒಳಗೆ ನಿಕ್ಷೇಪ ಆಗಿದೆ. ಅದೆಲ್ಲ ಕಾಣಬೇಕಾಗಿಲ್ಲ. ಹಾ. ಅವರೊಳಗೆ ನಿಕ್ಷೇಪ ಆಗಿರ್ತದೆ ಎನ್ನುವ ಹಾಗೆ ಅರ್ಥ. ಕೃಷ್ಣ, ಏನು? ನೀನೊಂದು ಪುಗೆಲ್ದ ಪ್ರತಿಭೆ. ಎಂತದು ಅದು? ಪುಗೆಲ್ದ ಪ್ರಗಲ್ಭ ಪ್ರತಿಭೆ ಎನ್ನುವ ಹಾಗೆ. ಅದೇ ನೀ ದೊಡ್ಡ ದೊಡ್ಡ ಶಬ್ದವನ್ನು ಪ್ರಯೋಗ ಮಾಡುದು ಯಾಕೆ? ಇಲ್ಲದ್ರೆ ಯಾರು ಕೇಳುವುದಿಲ್ಲ. ಓ, ಹಾಗೆ. ದೊಡ್ಡದು ಹಾಕಿದ್ರೆ ಸ್ವಲ್ಪ ಆದ್ರೂ ಕೇಳ್ತಾರೆ ಅಂತ. ಈ ದೊಡ್ಡದು ಹೇಳಿ ದೊಡ್ಡ ಜನ ಆಗುವ ಆಲೋಚನೆ ನಿನಗೆ. ಹಾ, ಈಗ ಹ. ಒಂದು ಮಗುವಿಗೆ ಹ. ನೀರೇ ಸರಿಯಾಗಿ ಕಟ್ಟಲಿನಲ್ಲಿ ಇಳಿಯದೇ ಇರುವಾಗ ಹ. ಕಡುಬನ್ನು ತುರುಕಿಸಿದ್ರೆ ಏನಾಗುತ್ತದೆ? ಉಸಿರು ಕಟ್ಟಿ ಸತ್ತು ಹೋಗ್ತದೆ. ಅಷ್ಟೇ ವಿಷಯ. ಹಾಗಾದ್ರೆ ನೀನು ಆ ಆಯುಧವನ್ನು ನನಗೆ ಕೊಡುವುದಕ್ಕಾಗುವುದಿಲ್ಲ. ಕೃಷ್ಣ, ನಾನು ಕೇಳುವುದು ಒಂದೇ, ಬೇಕು ಎನ್ನುವ ಹಾಗೆ. ನಾನು ಕೃಷ್ಣ, ಪ್ರತಿಯಾಗಿ ಏನನ್ನು ಬೇಕಾದ್ರೂ ಕೊಟ್ಟೇನೆ. ನೀನೊಂದು ಎಂತಕ್ಕೆ ಪ್ರಸಂಗ ಎಲ್ಲ ಉದ್ದ ಮಾಡ್ತಿ ಕೃಷ್ಣಯ್ಯ. ಉದ್ದಾಯ್ತಾ ಈಗ? ಮತ್ತೆಂತದು? ಇವನಿಗಾದ್ರೂ ಅರ್ಥ ಆಗ್ತದೆ. ಅಲ್ಲ, ಏನು? ನಿನಗೆ ಚಕ್ರ ಕೊಡ್ಲಿಕ್ಕೆ ಮನಸ್ಸಿಲ್ಲದಿದ್ರೆ ಹಾ. ಇಲ್ಲ ಅಂತ ಹೇಳು. ಸುಮ್ಮನೆ ಯಾಕೆ ಉದ್ದ ಮಾತಾಡ್ತಿ? ಅವನದು ಎಂತದೋ 100 ಮಡಿ 200 ಮಡಿ 4 ಮಡಿ ಎಲ್ಲ ಉಂಟಲ್ಲ. ಅಲ್ಲಿಗೆ ನಿನ್ನನ್ನು ಗಳಿಸಬೇಕು. ಅಲ್ಲ, ಅಲ್ಲಿ ಗುಡ್ಡ ಎಲ್ಲ ಬೀಳ್ತಾ ಉಂಟಂತ ಹಿಡಿಲಿಕ್ಕೆ ನೀನೇ ಆದಿತ್ತು. ಅಲ್ಲಿ ನಿಮ್ಮದು ಎಂತದು 200 ಮಡಿ ಶಕ್ತಿವಂತ ಉಂಟಲ್ಲ. ಹಾ. ಚಕ್ರವನ್ನು ಒಂದು ಕೊಟ್ಟು ನೋಡು. ಸರಿ, ಹಾ. ಆಚಾರ್ಯರೇ, ಹ. ಒಪ್ಪಿಕೊಂಡಿದ್ದೇನೆ. ಹ. ಈ ಚಕ್ರವನ್ನು ಇಲ್ಲಿ ಇಟ್ಟಿದ್ದೇನೆ. ಇದನ್ನು ನೀವೇ ತೆಗೆದು ಧರಿಸಿಕೊಳ್ಳಿ ನೋಡೋಣ. ಇದು ಯಾರಿಗೆ ಚಕ್ರ? ಹಾಗೆ ಯಾರಿಗೆ? ನೀವೇ ನನಗೆ? ಧರಿಸಿ. ಪೂರೈಸುವ ಸುದರ್ಶನವ ಲೋಕಮಯ ವಂಚನಾಭಿಯಳು ರಂಜಿಸುವ ಸಹಸ್ರದರದ ಪೂರೈಸುವ ಸುದರ್ಶನವ ಚಕ್ರಮಾಪಿಣಿ ಬಿಂದು
ಸಂತೆ ಹೀಗೆ ಬನ್ನಿ, ಹೀಗೆ ಬನ್ನಿ. ಯಾವ ಚಕ್ರವನ್ನು ಬಯಸಿದೆನೋ ಆ ಚಕ್ರ ನನಗೆ ಸಿಗಲಿಲ್ಲ. ತಂದೆಯಿಂದ ಬ್ರಹ್ಮಶಿರಾಸ್ತ್ರವನ್ನ ಸಂಪಾದಿಸಿದೆ. ಆ ಕಾಲಕ್ಕೆ ಅಪ್ಪನೇ ಹೇಳಿದ್ರಲ್ಲ, ಮಗನೇ ಬಾ, ಉಪಸಂಹಾರವನ್ನು ಹೇಳಿಕೊಡ್ತೇನೆ ಎನ್ನುವ ಹಾಗೆ. ನಾ ಹೋಗಿದ್ದೇನ? ನಾ ಹೋಗಲಿಲ್ಲ. ನನಗೆ ಪ್ರಯೋಗ ಮಾತ್ರ ಸಾಕು, ಉಪಸಂಹಾರ ಬೇಡ ಎನ್ನುವ ಹಾಗೆ ಹೇಳಿದ್ದೇನೆ. ಯಾಕೆ? ನಾ ಅಸ್ತ್ರವನ್ನ ಸಂಪಾದನೆ ಮಾಡಿಕೊಂಡಂತೆ ಜಗತ್ತನ್ನು ನಾಶ ಮಾಡಲಿ, ನನಗೆ ಉಪಸಂಹಾರ ಯಾಕೆ ಬೇಕು? ಇನ್ನು ಚಕ್ರವನ್ನ ಕೇಳಿದ್ದು ಯಾಕೆ? ಹೇಗಾದರೂ ಮಾಡಿ ಆ ಕೃಷ್ಣನನ್ನ ಸೋಲಿಸಬೇಕು ಎನ್ನುವ ಉದ್ದೇಶದಿಂದಲೇ ಕೇಳಿದ್ದು. ಹಾಗಾದ್ರೆ ಚಕ್ರ ನನ್ನ ಕೈ ಸೇರಲಿಲ್ಲ ಅಂತಾದ್ರೆ ನಾಳಿನ ಕಾಲದಲ್ಲಿ ನಡೆಯುವಂತಹ ಮಹಾಸಂಗ್ರಾಮದಲ್ಲಿ ಆ ಚಕ್ರ ರಣರಂಗದಲ್ಲಿ ಕಾಣಿಸಿಕೊಳ್ಳಬಾರದು. ಕೃಷ್ಣ ಯುದ್ಧ ಮಾಡಬಾರದು, ಅವ ಇರಬೇಕು, ಯುದ್ಧ ಮಾಡಬಾರದು. ಹಾಗಾದ್ರೆ ಕೌರವನಲ್ಲಿ ಹೇಳಿ ಕೃಷ್ಣ ಚಕ್ರವನ್ನ ರಣರಂಗದಲ್ಲಿ ತರಿಸದ ಹಾಗೆ ನಾ ಮಾಡುತ್ತೇನೆ. ನನ್ನ ನಡೆ ಕೌರವ ನಡೆ. ವಿಕ್ರಮಿ ಗರಡಿ ಆಚಾರ್ಯನನ್ನು ಕಂಡು ನರನೆಂದ ನಿಂತೋಯ್ತು. ಕುರುಕ್ಷೇತ್ರ ಧರ್ಮದಾರುಣಿಯಲ್ಲಿ ಈ ಯುದ್ಧಕ್ಕೆ ನಾವಿಬ್ಬರು ಸಾಕ್ಷಿಗಳಾಗಿದ್ದೇವೆ. ಹೌದು, ಗುರುನಾದವ ಶಿಷ್ಯನಾದವನಿಗೆ ಕಲಿಸಬೇಕು. ಅದನ್ನು ಬಿಟ್ಟು ಶಿಷ್ಯನಾದವನೇ ಗುರುವಿಗೆ ಕಲಿಸಲಿಕ್ಕೆ ಹೋದರೆ ಪರಿಸ್ಥಿತಿ ಏನಾಗಬಹುದು? ಈಗ ನೀನು ನನಗೆ ಕಲಿಸುವುದಕ್ಕಾಗಿ ಬಂದವನು. ಈ ವಾಸ್ತವದಲ್ಲಿ ಅಂತಹ ಚಿತ್ರಣವನ್ನು ನೆರವೇರಿ ಹೋಗಿತ್ತಲ್ಲ. ಹೇಗೆ? ನಾನೇ ನಿಮ್ಮೊಡನೆ ಯುದ್ಧಕ್ಕಾಗಿ ನಿಂತಿದ್ದೇನೆ, ಪ್ರತಿಸ್ಪರ್ಧಿಯಾಗಿ ನಿಂತಿದ್ದೇನೆ. ಅಧರ್ಮವಾದರೂ ಸರಿಯೇ, ಉಂಡಂತಹ ಅನ್ನದ ಋಣವನ್ನು ತೀರಿಸುವುದಕ್ಕಾಗಿ ಕೌರವನ ಪಕ್ಷವನ್ನು ಸೇರುತ್ತೇನೆ ಎಂಬ ಹಾಗೆ ಕೌರವನ ಪಾಳಯದಲ್ಲಿ ಇದ್ದುಕೊಂಡು ನಮ್ಮನ್ನು ಎದುರಿಸುವುದಕ್ಕಾಗಿ ಸಿದ್ಧರಾದವರು ನೀವು. ಗುರುಗಳಾದರೂ ಸರಿಯೇ, ಯುದ್ಧದಲ್ಲಿ ನೀವು ಎದಿರಾದಿರಿ ಎಂದಾದರೆ ನಿಮ್ಮನ್ನು ಸೋಲಿಸುವಲ್ಲಿ ನಿಮ್ಮ ಶಿಷ್ಯನಾದಂತಹ ಅರ್ಜುನನ ಶರದ ರುಚಿಯೇನು ಎಂಬ ಹಾಗೆ ತೋರಿಸಿ. ಬರ್ಲೇಬೇಕಲ್ವೇ ಅಳಿಯನಾದವ? ಅಥವಾ ಗುರು ಏನಾದ ಎನ್ನುವುದನ್ನು ನೋಡುವುದಕ್ಕಾಗಿ ಬಂದೆಯ? ಎರಡೂ ವಿಷಯಕ್ಕಾಗಿ ಬಂದಿದ್ದೇನೆ. ಅರ್ಜುನ, ನೀನು ದೇವಾನುದೇವತೆಗಳಿಂದ ಅನುಗ್ರಹಿತನಾಗಿರಬಹುದು ಅಲ್ಲ, ನೀನು ಏನನ್ನಾದರೂ
ಬೇಕಾದರೂ ಸಂಪಾದಿಸಿರಬಹುದು. ಅದಕ್ಕೆ ಮೂಲ ಕಾರಣ ನಾನು ಎನ್ನುವುದನ್ನು ನೀನು ಯಾವ ಕಾಲಕ್ಕೂ ಮರೆಯಬೇಡ. ನಿನ್ನ ತಲೆಯಲ್ಲಿ ಒಂದು ಇರಬಹುದು. ಹೇಗೆ? ಗುರುಗಳು ಸಂಪೂರ್ಣವಾಗಿ ವಿದ್ಯೆಯನ್ನು ನನಗೆ ಧಾರೆ ಎರೆದಿದ್ದಾರೆ, ಈಗ ಗುರುಗಳಲ್ಲಿ ಏನೂ ಇಲ್ಲ ಎನ್ನುವ ಹಾಗೆ. ನೀವು ಕಲಿಸಿದ್ದನ್ನೆಲ್ಲವನ್ನೂ ಕೂಡ ಸರಿಯಾಗಿ ಕಲಿತುಕೊಂಡವ ಮಾತ್ರವಲ್ಲ, ಸಾಧನೆಯ ಮೂಲಕವಾಗಿ ಮತ್ತಷ್ಟನ್ನು ಸಾಧಿಸಿಕೊಂಡವ ಆಗಿರಬಹುದು. ಆದರೆ ನಾನು ಗುರು, ನೀನು ಶಿಷ್ಯ, ಅದು ನಿನ್ನ ತಲೆಯಲ್ಲಿರಬೇಕು. ಗುರುವನ್ನೇ ಎದುರಿಸುತ್ತೇನೆ ಎನ್ನುವ ಹಾಗೆ ಮುಂದೆ ಬಂದದ್ದೇ ಹೌದು ಆದ್ರೆ ತಲೆ ಹಾರಿಸಿಯನು. ಇದು ರಣ. ಇಲ್ಲಿ ಗುರು ಶಿಷ್ಯ ಎನ್ನುವಂತಹ ಸಂಬಂಧವಾಗಲಿ, ತಂದೆ ಮಗ ಎನ್ನುವಂತಹ ಸಂಬಂಧವಾಗಲಿ ಪ್ರತಿಸ್ಪರ್ಧಿಗಳ ನಡುವೆ ಇರಕೂರದು ಎಂಬ ಹಾಗೆ ನೀವೇ ತಿಳಿಸಿಕೊಟ್ಟವರು. ಭಾರತ ಏವ ಧನುರ್ಧರಃ, ಭಾರತನ ಯೋಗ್ಯತೆ ಏನು, ಧನುರ್ವಿದ್ಯೆಯಲ್ಲಿ ಭಾರತ ಸಾಧಿಸಿದೆ ಎಷ್ಟು ಎಲ್ಲವನ್ನು ನೀವು ಅರ್ಥೈಸಿಕೊಂಡವರೇ. ಆದ್ದರಿಂದಲೇ ತನ್ನ ಪ್ರಿಯ ಶಿಷ್ಯನಾದಂತಹ ಈ ಅರ್ಜುನನನ್ನು ಧನುರ್ವಿದ್ಯೆಯಲ್ಲಿ ಮೀರಿಸುವವರು ಯಾರೂ ಇಲ್ಲ ಎಂಬ ಹಾಗೆ ಅತಿಯಾದಂತಹ ವಿಶ್ವಾಸವನ್ನು ನೀವೂ ಕೂಡ ಹೊಂದಿದವರೇ ಆಗಿದ್ದೀರಿ. ಅರ್ಜುನ, ನೀನು ಏನನ್ನು ಬೇಕಾದರೂ ಸಂಪಾದಿಸಿರಬಹುದು, ಆದರೆ ಧನುರ್ವಿದ್ಯೆಯಲ್ಲಿ ಪ್ರಥಮ ಸ್ಥಾನ ಏನಿದ್ದರೂ ಆ ಪರಶಿವನಿಗೆ, ಎರಡನೆಯ ಸ್ಥಾನ ಭಾರ್ಗವರಾಮನಿಗೆ, ಮೂರನೆಯ ಸ್ಥಾನ ಈ ವರ್ತಮಾನ ಕಾಲದಲ್ಲಿ ಯಾರಿಗುಂಟು ಅಂತ ಕೇಳಿದ್ರೆ ಭಾರ್ಗವರಾಮನ ಶಿಷ್ಯರಾದಂತಹ ಈ ದ್ರೋಣಾಚಾರ್ಯರಿಗೆ. ಪ್ರಥಮ ಸ್ಥಾನದಲ್ಲಿ ಯಾರಿದ್ದಾರೋ ಅವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದವನು ನಾನು. ಪರಶಿವನನ್ನು ನೀನು ಮೆಚ್ಚಿಸಿರಬಹುದು, ಆದರೆ ಪರಶಿವನು ಆ ಪರಶುರಾಮನು ಇರುವರು ನನ್ನಲ್ಲಿ ಐಕ್ಯರಾಗಿದ್ದಾರೆಂದು ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದಲೇ ಹೇಳುತ್ತಾ ಇದ್ದೇನೆ, ಏನು? ನನ್ನನ್ನು ಗೆಲ್ಲುತ್ತೇನೆ ಕೊಲ್ಲುತ್ತೇನೆ ಎನ್ನುವ ಹಾಗೆ ಹಮ್ಮಿನಿಂದ ಮುಂದುವರಿದು ಬಂದೆಂತಾದ್ರೆ ಇನ್ನ ತಲೆ ಹಾರಿಸಿಯನು. ವಾಸ್ತವದಲ್ಲಿ ಧನುರ್ವಿದ್ಯೆಗೆ ನೀವುಂತಾದ್ರೆ ಆ ಪೀಳಿಗೆಯನ್ನು ಮುಂದುವರಿಸುವುದಕ್ಕಾಗಿ ನಿಮ್ಮ ಶಿಷ್ಯನಾದಂತಹ ನಾನೇ ನಿಂತಿದ್ದೇನೆ. ಒಂದು ವೇಳೆ ನಾನು ನಿಮ್ಮನ್ನು ಮೀರಿಸಿದೆ ಎಂದಾದರೆ ನನ್ನ ನೈಜತ್ವ ಏನು, ನನ್ನ ಪರಾಕ್ರಮ ಏನು ಎಂಬ ಹಾಗೆ ನಿಮಗೂ ಕಾಣಿಸುವಂತೆ ಮಾಡುತ್ತೇನೆ. ಆದ್ದರಿಂದ ಈ ಸಂದರ್ಭದಲ್ಲಿ ಗುರು ಶಿಷ್ಯ ಎನ್ನುವಂತಹ ಸಂಬಂಧವಿಲ್ಲ, ದುರಕ್ಕಾಗಿ ನಿಂತಿದ್ದೇವೆ. ಈಗ ನಾನು ಯುದ್ಧವನ್ನು ಮಾಡಿದ್ದೆ ಹೌದಂತಾದ್ರೆ ನೀನು ನನ್ನನ್ನು ಕೊಲ್ಲುತ್ತೀಯೋ? ಯುದ್ಧದಲ್ಲಿ ನೋಡ್ಲಿಕ್ಕಾಗುವುದಿಲ್ಲ, ಕೊಲ್ಲಲೂಬಹುದು. ನೀವು ಸೋತೆ ಎಂಬ ಹಾಗೆ ಒಪ್ಪಿಕೊಂಡರೆ, ಶರಣಾದರೆ ಬದುಕಲು ಬಿಡಬಹುದು. ನನ್ನನ್ನು ಕೊಲ್ಲುವುದಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಮಗ. ಯಾಕೆ ಹೇಳು? ಯಾಕೆ? ನನ್ನನ್ನು ಕೊಲ್ಲುವುದಕ್ಕೆ ಯಾರು ಅಂತ ಮೊದಲೇ ನಿರ್ಣಯ ಆಗಿದೆ. ಆದ್ದರಿಂದ ನಿನ್ನಿಂದ ನನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಯುದ್ಧದಲ್ಲಿ ನನ್ನನ್ನು ನೀನು ಬೀಳಿಸಬಹುದೇ ವಿನಃ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಆದರೆ ನಾನು ಗುರು, ನೀನು ಶಿಷ್ಯ. ಶಿಷ್ಯನಾದವ ಗುರುವಿನ ಎದುರು ಸೆಟೆದು ನಿಂತರೆ ಏನು ಪರಿಣಾಮ ಆಗ್ತದಂತ ನಾನು ತೋರಿಸ್ತೇನೆ. ನನಗೆ ನಿಮ್ಮನ್ನು ಕೊಲ್ಲುವುದಕ್ಕೆ ಆಗದೆ ಹೋದ್ರೆ ನೀವು ಬೀಳುವ ಚಂದವನ್ನಾದ್ರೂ ನೋಡಿ.
ಮರಣವನಪ್ಪಿದೆ ಹೋಗಿಸುವುದೆನ್ನೆ ಹೃದಯವಾದ ಈ ತೆರಪಿತನಿಗೆ ದುಃಖವ ನೀತಿ ನೀಡುವುದು ಅರಿಯಲು ಸಾವಿಲ್ಲದವರ ಹರನಲ್ಲಿ ಪಡೆದಿಗೆ ನೀನೆ ದುರದಲ್ಲಿ ಸಾಯಲು ಸಾಧ್ಯವೇ ಅರಿಯುವುದೆಂದು ಅರಿಯಲು ಸಾವಿಲ್ಲದವರ ಹರನಲ್ಲಿ ಪಡೆದಿಗೆ ನೀನೆ ದುರದಲ್ಲಿ ಸಾಯಲು ಸಾಧ್ಯವೇ ಅರಿಯುವುದೆಂದು ಮಗನೇ ಅಶ್ವತ್ಥಾಮ ನಾನು ಕೇಳಿದ್ದು ಸುಳ್ಳೇ? ಹಾಗಾದರೆ ಹೇಳಿದವರು ಯಾರು? ಹೇಳಿದವರು ಯಾರು? ಯಾರೋ ಈ ಮಾತನ್ನು ಹೇಳುತ್ತಾ ಇದ್ದರೆ ಪರಮ ಧೈರ್ಯದಿಂದ ಸುಳ್ಳೆಂದು ಹೇಳುತ್ತಾ ಇದ್ದೆ ನಾನು. ಆದರೆ ಹೇಳಿದವ ಧರ್ಮರಾಯ. ಯಾವ ಕಾಲಕ್ಕೂ ಸುಳ್ಳನ್ನಾಡದವ, ಯಾವ ಕಾಲಕ್ಕೂ ಸುಳ್ಳನ್ನಾಡದವ. ಹಾಗಾದರೆ ಮಗನೇ ಅಶ್ವತ್ಥಾಮ, ಮಗನೇ ಅಶ್ವತ್ಥಾಮ, ಬಡತನದಿಂದಲೇ ಬೆಳೆದವನು ನನ್ನ ಮಗ. ಕುಡಿಯುವುದಕ್ಕೆ ಹಾಲಿಲ್ಲದಂತಹ ಸಂದರ್ಭದಲ್ಲಿ ಹಿಟ್ಟನ್ನೇ ಬಟ್ಟೆಯಲ್ಲಿ ಅತ್ತಿ ಬಾಯಿಗೆ ಇಟ್ಟಾಗ ಹಾಲೆಂದು ಭ್ರಮಿಸಿ ಕುಡಿದ ನನ್ನ ಮಗ. ಕಷ್ಟವನ್ನು ನಾವು ಮಾತ್ರ ಅನುಭವಿಸಿದ್ದಲ್ಲಲ್ಲ, ಆ ಹಸುಳೆ ಆ ಮಗು ಕೂಡ ಕಷ್ಟವನ್ನೇ ಉಣ್ಣುತ್ತಾ ಬೆಳೆದ. ಚಾರ ಬದುಕಿಗೆ ಭದ್ರ ಬುನಾದಿಯನ್ನು ಕಲ್ಪಿಸಬೇಕು ಎನ್ನುವ ಹಾಗೆ ಸರಳನ್ನೇ ಆಶ್ರಯಿಸಿದೆನೋ. ಅಂತಹ ನನ್ನ ಮಗ ಅಶ್ವತ್ಥಾಮ ಇಲ್ಲ, ಇಲ್ಲ. ಶಿವನೇ, ಶಿವನೇ, ಶಿವನೇ. ನಾನು ಬದುಕು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಸರಳನ್ನೇ ಆಶ್ರಯಿಸಿದೆ. ಆ ಸರಳೆ ಇದ್ದು ನನ್ನ ಕೊರಳಿಗೆ ಉರುಳಾಗಿ ಹೋಯಿತಲ್ಲ, ಕೊರಳಿಗೆ ಉರುಳಾಗಿ ಹೋಯಿತಲ್ಲ. ಸರಿ ಮಾಡಿದ್ದಿನ್ನೋ ಮಹಾರಾಯ. ಹಿರಣ್ಯ ಧನುವಿನ ಮಗನಾದಂತಹ ಏಕಲವ್ಯ ಮುಂದೆ ಶಸ್ತ್ರವನ್ನು ಪ್ರಯೋಗಿಸಬಾರದು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ಆತನ ಹೆಬ್ಬೆರಳನ್ನೇ ದಾನವಾಗಿ ನಾನು ಕೇಳಿದೆ. ಮಗನಾದಂತಹ ಅಭಿಮನ್ಯು ಆತ ನನಗೂ ಮಗನಿದ್ದ ಹಾಗೆ ಅಲ್ಲೇ. ಆತನನ್ನು ಕೊಂದಂತಹ ಪಾಪ ನನ್ನನ್ನು ಬಿಟ್ಟು ಹೋಗುವುದಕ್ಕುಂಟೆ. ಅದಕ್ಕಾಗಿ ದತ್ತ ಮಗನಾದಂತಹ ಅಶ್ವತ್ಥಾಮ ಹತನಾಗಿ ಹೋಗಿದ್ದಾನೆ. ಅಶ್ವತ್ಥಾಮ, ತೀನಿಲ್ಲದೆ ಬದುಕಿಲ್ಲ ಈ ದ್ರೋಣನಿಗೆ. ಅಶ್ವತ್ಥಾಮನನ್ನು ಬಿಟ್ಟು ಈ ದ್ರೋಣನಿಲ್ಲ ಮಗ, ಅಶ್ವತ್ಥಾಮನನ್ನು ಬಿಟ್ಟು ಈ ದ್ರೋಣನಿಲ್ಲ. ಶಿವನೇ, ಶಿವನೇ, ಏನಾಗಿ ಹೋಯಿತು? ಶಿವ ಶಿವ, ಶಿವ ಶಿವ,
ಪರ್ವತದ ಯಾತ್ರೆಯನ್ನ ಮುಗಿಸಿ ಪರಲೋಕದ ಬಿಡಕೂಡದು ಬಿಡಕೂಡದು. ಸರಿ ಸರಿ ಸರಿ, ಧರಾಶಾಯಿಯಾಗಿ ಬಿದ್ದಂತಹ ಕೌರವನನ್ನು ಮಾತಾಡಿಸಬೇಕು. ನಡೆಯುತ್ತೇನೆ. ಶ್ರೀಮನೋಗಿರಿ ದೇವಿ ಲಕ್ಷ್ಮಿಯೋ ನೇಮ ತಪ್ಪಿದ ಗುರು
ಕೈಯೂ ಕೆಲಸ ಮಾಡ್ತದೆ. ಓಹೋ ನೀ ಬರುವುದಿಲ್ಲ ಅಂತಾದ್ರೆ ನಿಮ್ಮನ್ನು ಕೆಳಗೆ ಗತಿಸಿ ಹೋಗುವ ಸ್ಥಿತಿಯೊಳಗೆ ಛಲವತಿ ನಿಮಗೆ ಹೆಚ್ಚಿರಲು ಹೋಟವ ಸುತನ ಶಿರದೋರೆಂದು ಒಡೆತನವಿತ್ತ ಸನ್ನೆಯಲಿ ಏನು ಬಯಕೆ ಇದೆ ಹೇಳು. ತೊಡೆಗುರಿದು ಬಿದ್ದಂತಹ ನನ್ನಲ್ಲಿ ಏನು ಬೇಕು ಎನ್ನುವ ಹಾಗೆ ಕೇಳುತ್ತಾ ಇರುವಿರಿ. ಜಲಸ್ತಂಭನ ವಿದ್ಯೆಯಿಂದ ನೀ ಅಡಗಿ ಕುಳಿತಿದ್ದೆ. ನಿನ್ನನ್ನು ಹೇಳುವುದಕ್ಕೆ ಹೇಳಿದವರು ಯಾರು ಪ್ರಭು? ನಾ ಬರುವವರೆಗೆ ಕಾಯ್ತಾ ಇದ್ದಂತಾದ್ರೆ ಇವತ್ತು ನಿನ್ನ ಪ್ರಾಣ ಉಳಿತಾ ಇತ್ತು ಪ್ರಭು. ಅಶ್ವತ್ಥಾಮರೇ, ನೀವು ಕೊಡುವುದೇ ಹೌದಾದರೆ ಪಾಂಡವರ 5 ತಲೆ.
ತಮ್ಮ ವೈರತ್ವವನ್ನ ರಾತ್ರಿಯ ಕಾಲದಲ್ಲಿ ಸಾಧಿಸಿಕೊಳ್ಳುತ್ತಾರೆ. ಧರ್ಮ ಕ್ಷೇತ್ರವತ್ತೇ ಕುರುಕ್ಷೇತ್ರ, ಧರ್ಮ ಕ್ಷೇತ್ರವತ್ತೇ ನನ್ನ ತಂದೆಗಾದಂತಹ ಅಧರ್ಮಕ್ಕೆ ತಕ್ಕ ಶಾಸ್ತ್ರಿ ಅಧರ್ಮದಿಂದಲೇ ಸರಿ ಸರಿ ರಾತ್ರಿಯ ಯಾರು ನೀನು? ಶಿವಶಕ್ತಿ. ನೀ ಶಿವಶಕ್ತಿ? ನೀ ಏನು ಅಂತ ಮಾಡಿಸಿಯನು? ಮುಚ್ಚುಬಾಯ್, ಒಳ ಒಳಕ್ಕೆ ನುಗ್ಗಿ ಬರುತ್ತಾ ಇದ್ದೀಯಲ್ಲ. ಯಾರು ನೀನು? ನಿನ್ನ ಹೆಸರೇನು? ಎಲ್ಲವನ್ನು ತಿಳಿಸಿದರೆ ಸರಿ, ಇಲ್ಲದಿದ್ದರೆ ಕೊಂದಾನು. ಬಂದವ ಶಿವ ಸಂಭೂತ ಅಶ್ವತ್ಥಾಮ. ಅಶ್ವತ್ಥಾಮ ಪರಾಕ್ರಮಿ ಇದ್ದೇನೆ. ನಿನ್ನದು ಬರೇ ಶಕ್ತಿ, ನನ್ನಲ್ಲಿರುವುದು ಯುಕ್ತಿ. ಸಾಧ್ಯವಾದರೆ ನನ್ನ ಬಾಣ ಪ್ರಯೋಗದ ರುಚಿಯನ್ನು ಕಾಣಿಸಿಕೊ. ಅಶ್ವತ್ಥಾಮನ ಶಿವಶಕ್ತಿಯನ್ನು ನೋಡುವ.
ಕಾಲಕಂದರೆ ಕಾಲ ಕಾಲ ದಿಶಾಪಟ ನಿಲಲೋಯಿ ಕೊರಟ ಮಾಲದ ಶಿವ ಚೂಲಿಗಿರಿ ಚಮಡ ಕಾಲಂದರೆ ಕಾಲ ದಿಶಾಪಟ ಮಾಲದಯ ಶಿವರಾಯ ನೀಲಲೋಯಿ ಕೊರಟ ಮಾಲದ ಶಿವ ಚೂಲಿಗಿರಿ ಚಮಡ ನೀನು ಶಿವಸಂಭೂತ, ನಾನು ಕೂಡ ಶಿವಸಂಭೂತ. ನಾವೀವರು ಕಾದಾಟವನ್ನು ಮಾಡಿದಿರುವಂತಾದರೆ ದೇಹವು ಆತ್ಮವು ಸಂಗ್ರಾಮ ಮಾಡಿದಂತಾಗುತ್ತದೆ. ಆದ್ದರಿಂದ ಇದೋ ಶರಣಾಗಿದ್ದೇನೆ. ರಣಭೂಮಿಯಲ್ಲಿ ಬಿದ್ದವರ ಕರುಳು ದೇಹ ಕಾಯವತ್ತ ಹಿಡಿದು ತಂದು ಆಹುತಿಯನ್ನು ಕೊಟ್ಟಿದ್ದೇನೆ. ಸಾಕಾಗುವುದಿಲ್ಲ, ಸಾಕಾಗುವುದಿಲ್ಲ. ನಾ ರಕ್ತದಾತ್ಯದ ಮಾಡುವುದಕ್ಕಾಗಿ ಬಂದವ. ಬೇರೊಬ್ಬರ ರಕ್ತವನ್ನು ಹರಿಸ್ತೇನೆ ಅಂತಾದರೆ ನನ್ನ ಸ್ವಲ್ಪವಾದ ರಕ್ತ ಬಿಡುವುದು ಬೇಡವೆ. ಇದಕ್ಕಾಗಿ ಇದು ಕಿರುಬೆರಳನ್ನು ಕತ್ತರಿಸಿ ಸಂತೋಷಗೊಂಡೆ, ಸಂತೋಷಗೊಂಡೆ. ಆದ್ದರಿಂದಲೇ ಹೇಳ್ತಾ ಇದ್ದೇನೆ, ಅಶ್ವತ್ಥಾಮ, ನಿನಗೆ ಏನು ಹೊರಬೇಕು ಕೇಳಿದೆ ಎಂದಾದರೆ ಕೊಡುವವರಿದ್ದೇನೆ. ಶಿವಶಂಕರ ಮುರಳಿಯನ್ನ ಕೊಟ್ಟು ಅರಣ್ಯ ಮಹಾಮನರಿಯ ಶಕ್ತಿಯ
ಮೇರೆಗೆ ನನ್ನ ತಂದೆ ಸತ್ತಿದ್ದಾರೆ. ಆದರೆ ಅವರಿಗೆ ಪಿಂಡ ಕೊಡ್ಲಿಲ್ಲ. ನಾನು ಯಾಕೆ ಹೇಳು? ಯಾಕೆ? ನಾ ಪಿಂಡವನ್ನ ಬಿಡುವುದಾದರೆ ನಿನ್ನ ಮಾಂಸದಿಂದ ಎಂದು ಹಾಗೆ ಹೇಳ್ತೇನೆ. ಪಿಂಡ ನನ್ನ ಮಾಂಸದ್ದು ನಿನ್ನ ಮಾಂಸದ್ದು ನೋಡೋಳಪ್ಪ. ನೀ ನೋಡುವುದಲ್ಲ, ಅಶ್ವತ್ಥಾಮನ ಬಗ್ಗೆ ಗೊತ್ತಿಲ್ಲ. ನಾ ಬಂದಂತೆ ರಕ್ತರಾತ್ಯನ್ನ ಮಾಡುವುದಕ್ಕೆ ಸತ್ವ ಉಂಟುತ್ತಾದ್ರೆ ನೀನು ಏನೋ ನಾನು ಎಂದು ತೋರಿಸ್ತೇನೆ. ಆಯುಧ ಇಲ್ಲ, ಆಯುಧ ಇರುತ್ತಿದ್ದರೆ ಪ್ರಸಂಗವನ್ನೇ ಪ್ರಸಂಗ ಮೊದಲಲ್ಲ, ನೀನು ಹೋಗುವುದಂತೆ. ನನ್ನ ತಂದೆಯನ್ನು ಕೊಂದವ ಯಾವ ನಾಲಗೆಯಿಂದ ನನ್ನ ತಂದೆಯನ್ನು ಬೈದು ಭಂಗಿಸಿದೆಯಾ? ಆ ನಾಲಗೆಯನ್ನು ಹಿಡಿದ ನನ್ನ ತಂದೆಯನ್ನ ಹಿಡಿದದ್ದು ಯಾವ ಕೈಗಳಿಂದ? ಇದೇ ಕೈಗಳಿಂದ ನನ್ನ ತಂದೆಯನ್ನು ತುಳಿದಂತಹ ಕಾಲುಗಳು ಇನ್ನೊಬ್ಬನಿದ್ದಾನೆ, ನಿನ್ನ ಸಂತಾನದವ, ಆ ಭೀಮಸೇನೆ. ದುಶ್ಯಾಸನ ಕರುಳನ್ನ ಬಗೆದನಂತೆ ಪಾಪಿ ಮಗ. ನನಗೆ ಸಿಗಬೇಕಾಗಿತ್ತವ. ನಿನ್ನನ್ನು ಬಿಡ್ತೆ ಅಂತ ಭಾವಿಸಿದ್ದೀಯ? ನಿನ್ನ ಕರುಳನ್ನು ಬಗೆದಿದ್ದೇನೆ ಪಾಪಿ. ನಿನ್ನ ದೇಹವನ್ನು ಕಡಿದು ನಾಯಿಗಳಿಗೆ ಹಚ್ಚಿದ್ದೇನೆ. ಮಾಡಲು ಸರಿಯಲ್ಲ, ಈತಂತಲ್ಲಿ ಕಡಿದಿದ್ದೇನೆ. ಪಾಂಡವರ ತಲೆ ನಡೀತೇನೆ.
ಯದುವಂಶ ಕುಡಿಯೋರಿ ದೇವಾ ದೇವಾ ಪ್ರಾಣವಂ ಬಿಡಲಾಗ ಮರಣಾಂತ್ಯದಲ್ಲಿಯೇ ಕೃತ್ಯವೈದಿ ನೀವೆಸಗಿರಿ ಏನುದ ಬೇಡ ಹೇಳಿದ ಹಾಗೆ ಪಾಂಡವರ ತಲೆಯನ್ನ ಕಡಿದು ಇದಿರಿಗೆ ತಂದಿರಿಸಿದ್ದೇನೆ. ನೋಡು, ಸಂತೋಷ ಪಡು. ಉತ್ಸಾಹದಿಂದ ಬಂದಿದ್ದೇನೆ ದೇವ. ಅಶ್ವತ್ಥಾಮಾಚಾರ್ಯರೇ, ಏನು ಮಾಡಿಬಿಟ್ಟಿರಿ, ಏನು ಮಾಡಿಬಿಟ್ಟಿರಿ. ನಿನ್ನ ಕೊನೆಯ ಕಲಾಸೆಯನ್ನು ಈಡೇರಿಸಿದ್ದೇನೆ ದೇವ. ನನ್ನ ಜೀವಿತಾವಧಿಯಲ್ಲಿ ಅದೆಷ್ಟೋ ಪಾತಕಗಳನ್ನು ನಾನು ಎಸಗಿದವನಿಗಿದ್ದೇನೆ. ಪಾಪ ಕರ್ಮಗಳ ಲೆಕ್ಕ ಬೇಡ ಪ್ರಭು. ಆದರೆ ಶಿಶುಹತ್ಯಾ ದೋಷವನ್ನು, ಶಿಶುಹತ್ಯೆಯನ್ನು ಇಷ್ಟರವರೆಗೆ ಮಾಡಿದವ ಈ ಕೌರವ ಅಲ್ಲ. ಯಾಕೆ ಹೇಳ್ತಾ ಇದ್ದಿ? ಆದರೆ ನನ್ನ ಕೊನೆಯ ಕಾಲಕ್ಕೆ ಶಿಶು ಹತ್ಯಾ ದೋಷವನ್ನು ಅಂಟುವಂತೆ ಮಾಡಿದಿರಲ್ಲ. ಶಿಶು ಹತ್ಯೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ನಮಾಶ್ರಯೇ. ಸಮೃದ್ಧವಾಗಿರತಕ್ಕಂತಹ ಹಿಂದೂ ಪರಂಪರೆ, ಅಂತಹ ಒಂದು ಹಿಂದೂ ಪರಂಪರೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡುವಂಥದ್ದು ಬಹಳ ಅತ್ಯಂತ ವಿಶೇಷವಾಗಿರತಕ್ಕಂತಹ ವ್ಯವಸ್ಥೆ. ಇದಕ್ಕೆ ನಾವು ಎಲ್ಲರನ್ನೂ ಅಸ್ತಿ ಅಸ್ತಿ ಇತಿ ಆಸ್ತಿಗಾಹ, ಅರ್ಥಾತ್ ಎಲ್ಲದನ್ನು ಇದೆ 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 ಅಂತಲೇ ನಾವು ಹೇಳ್ತಾ ಹೋಗ್ತೇವೆ. ಹಾಗಾಗಿ ನಾವೆಲ್ಲರೂ ಏನು ಆಸ್ತಿಕರು ಅಂತಂತೇವೆ. ಹಾಗಾಗಿ ಅಂತಹ ಒಂದು ಆಸ್ತಿಕರ ಒಂದು ವಿಶೇಷವಾದಂತಹ ಸೊತ್ತು ಏನು ಅಂತಂದ್ರೆ ಅದು ಭಗವಂತ. ಹಾಗಾಗಿ ಯಾರೋ ಒಬ್ಬರು ಹುಟ್ಟಿ ಪೂಜೆ ಮಾಡ್ತಾರೆ, ಅವರ ಸೊತ್ತು ಭಗವಂತನಲ್ಲ. ದೂರದಲ್ಲಿ ನಾವಿಟ್ಟು ಕೈ ಮುಗಿತೇವೆ, ನಮ್ಮ ಸೊತ್ತು ಅಲ್ಲ. ಮುಖ್ಯವಾಗಿ ಏನು ಅಂತಂದ್ರೆ ಅದರಲ್ಲಿ ಯಾರಿಗೆ ಭಕ್ತಿ ಇದೆಯೋ ಅವರ ಸೊತ್ತು ಭಗವಂತ. ಹಾಗಾಗಿ ಭಕ್ತಿಗೆ ಒಲಿಯುವವನು ಭಗವಂತ ಅಂತ ಏನು ದಾಸರಂತಾರೆ. ಮಲಗಿ ಪರಮಾದರದಿ ಮಾಡಲು ಕುಳಿತು ಕೇಳುವ ಅಂತ. ಏನು ಅಂತಂದ್ರೆ ನಾವು ಮಲ್ಕೊಂಡು ಭಗವಂತನನ್ನು ಸ್ಮರಣೆ ಮಾಡಿಕೊಂಡ್ರೆ ಭಗವಂತ ಕೂತ್ಕೊಂಡು ಕೇಳ್ತಾನೆ, ಕೂತ್ಕೊಂಡು ಸ್ಮರಣೆ ಮಾಡಿದ್ರೆ ನಿಂತ್ಕೊಂಡು ಕೇಳ್ತಾನೆ, ನಿಂತ್ಕೊಂಡು ಸ್ಮರಣೆ ಮಾಡಿದ್ರೆ ನಾವು ನಲಿದು ಕೇಳ್ತಾನೆ. ಹಾಗಾಗಿ ನಲಿದರೆ ಒಲಿಬೇಕಾಗಿರುವ ನಾವು ನಲಿದು ಭಗವಂತನನ್ನು ಮಾಡುವಂಥದ್ದು ಎರಡು ವಿಚಾರದಲ್ಲಿದೆ. ಏನು ಅಂತಂದ್ರೆ ಒಂದು ದೈಹಿಕವಾಗಿ ನಾವು ನಲಿಯುವಂಥದ್ದು, ಇನ್ನೊಂದು ನಲಿಯುವಂಥದ್ದೇನಿದೆ ಅಂತಂದ್ರೆ ಅದು ಮಾನಸಿಕವಾಗಿ, ಅರ್ಥಾತ್ ಶಾಸ್ತ್ರಬದ್ಧವಾಗಿ ನಡೆಯುವಂಥದ್ದು. ಹಾಗಾಗಿ ಇದಕ್ಕೆ ಹೆಸರು ಶಾಸ್ತ್ರಪ್ರಿಯ ಅಂತ. ಭಗವಂತನಿಗೆ ಹೆಸರೇನಂತಂದ್ರೆ ಶಾಸ್ತ್ರ ಪಾಲಿಸ್ತಾನೆ ಭಗವಂತ, ಶಸ್ತ್ರವನ್ನಲ್ಲ ಶಾಸ್ತ್ರವನ್ನು ಅಂತ. ಹಾಗಾಗಿ ಎಲ್ಲವೂ ಕೂಡ ಶಸ್ತ್ರದಿಂದಲೇ ಆಗ್ತಾ ಇದ್ದಾರೆ, ಏನೂ ಆಗೋದಿಲ್ಲ. ಶಾಸ್ತ್ರವೂ ಕೂಡ ಅತ್ಯಂತ ಪರಮ ಪವಿತ್ರವಾಗಿರತಕ್ಕಂತಹ ವ್ಯವಸ್ಥೆ. ಹಾಗಾಗಿ ಭಗವಂತನನ್ನು ನಾವು ಕಾಣಬೇಕಾದ ನಾವೇನು ಮಾಡ್ತೇವೆ, ದೇವಸ್ಥಾನಕ್ಕೂ ಅಥವಾ ಭಗವಂತನಿರತಕ್ಕಂತಹ ಯಾವ ಸನ್ನಿಧಾನ ಅಂತ ಹೇಳ್ತಾ ಇರತಕ್ಕಂತಹ ವ್ಯವಸ್ಥೆಗೆ ನಾವು ಹೋಗ್ತೇವೆ. ಅಲ್ಲಿ ಹೋಗಿ ಭಗವಂತನನ್ನು ನೋಡುವಂಥದ್ದು ಅಂತ ಹೇಳಿದ್ರೆ ಅದು ಬ್ರಹ್ಮಯವಾದದ್ದು ಅಥವಾ ಪ್ರತಿಮಾಷ್ಟವಿಧಾಸ್ಪೃತ ಅಂತ ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ. ಏನು ಅಂತಂದ್ರೆ ಭಗವಂತನ ಪ್ರತಿಮೆಯನ್ನು 8 ಬಗೆಯಾಗಿ ಮಾಡಬಹುದು. ಹಾಗಾಗಿ ಅಂತಹ ಒಂದು ವ್ಯತಿರಿಕ್ತವಾದಂತಹ ವ್ಯವಸ್ಥೆಯಲ್ಲಿ ಭಗವಂತನನ್ನು ನಾವು ನೋಡುವಂಥದ್ದು ಅಂತ. ಅದೇ ಭಗವಂತನ ಭಕ್ತಿ, ಭಗವಂತನ ಚಿಂತನೆಯನ್ನು ಮಾಡುವಂಥದ್ದು ಅಂತ. ಹಾಗಾಗಿ ಒಂದು ಶಾಸ್ತ್ರ ಅನ್ನತ್ತೆ ಮಾತು. ಏನು ಅಂತಂದ್ರೆ ಇಂದ್ರಿಯಾಣಿ ನಾನುಮಾನಾನಿ ವೇದೇ ದೇವೈನಂ ವೇದಯಂತಿ ವೇದಾಹ ಅಂತ. ಏನು ಅಂತಂದ್ರೆ ಇಂದ್ರಿಯಾಣಿ, ನಮ್ಮ ಇಂದ್ರಿಯಗಳಿದೆ, ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಕಣ್ಣಿಗೆ ಗೋಚರ ಆಗುವುದಿಲ್ಲ, ಕಿವಿಗೆ ಕೇಳುವುದಿಲ್ಲ, ಯಾವುದಕ್ಕೂ ಕೂಡ ಗೋಚರನಾಗುವುದಿಲ್ಲ ಭಗವಂತ. ಅದು ಮೊದಲಿಗೆ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಇದೆಲ್ಲವೂ ಕೂಡ ಆ ಭಗವಂತ ಯಾವ ರೀತಿಯಾಗಿ ಹೇಳಿರುವಂಥದ್ದು ಮುಂದೆ ಬರುತ್ತೆ. ಇನ್ನೊಂದು ಆ ನಾನುಮಾನಾನಿ, ಅನುಮಾನ ಅಂತಂದ್ರೆ ಸಂಶಯ ಅನುಮಾನ ಅಂತಂದ್ರೆ ಅವರ ಮೇಲೆ ಅನುಮಾನ ಇರ್ತದೆ, ಅಂತಹ ಅನುಮಾನ ಅಂತಲ್ಲ. ಅಂದ್ರೆ ಪರ್ವತೋಪನಿವಾದ ಧೂಮ ಅಂತ. ಏನು ಅಂತಂದ್ರೆ ಅಲ್ಲಿ ಹೊಗೆ ಬರ್ತಾ ಇದೆ, ಅಗ್ನಿಯಿಂದ ಏನು ಮಾಡಿಬಿಟ್ಟಿರಿ? ಉಪಪಾಂಡವರ ತಲೆಯನ್ನು ಕಡಿದರೂ ಕೂಡ ನಿಮ್ಮ ಕೋಪ ಎನ್ನುವಂತಹದ್ದು ಕಡಿಮೆಯಾಗಲಿಲ್ಲ. ಹಾಗಾಗಿ ದರ್ಭೆಯನ್ನು ಮಂತ್ರಿಸಿ ಉತ್ತರೆಯ ಗರ್ಭಕ್ಕೆ ಹೂಡಿದ್ದೀರಿ. ಸರಿ ಸರಿ ಸರಿ, ಉತ್ತರೆಯ ಗರ್ಭದ ರಕ್ಷಣೆಗಾಗಿ
ಸುದರ್ಶನನನ್ನು ಕಳುಹಿಸಿಕೊಡುತ್ತಾರೆ. ಎಲ್ಲರೂ ನಿದ್ರಿಸಿರುವಂತಹ ಕಾಲಕ್ಕೆ ನನ್ನ ಮಡದಿ ಪಾಚಾಲೆ ರೋಧಿಸುತ್ತಾ ಇದ್ದಾಳೆ. ಏನು ಕಾರಣ ಎನ್ನುವ ಹಾಗೆ ಕೇಳಿದೆತ್ತಾದರೆ ಅವನು ಪಾಂಡವರ ತಲೆಯನ್ನು ಅಶ್ವತ್ಥಾಮ ಕಡಿದಿದ್ದಾರಂತೆ. ಆತನನ್ನು ಬಿಡುವುದಿಲ್ಲ. ಹನುಮಸ್ತಮಾನಃ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ ಭಗವಂತ ಪ್ರಾಣದೇವತೆ ಅವನು ಪ್ರಾಣನಾಗಿ ಬರತಕ್ಕಂತಹ ಅರ್ಥಾತ್ ಹನುಮ ಭೀಮ ಮಧ್ವ ಮೂರೂ ಅವಸ್ಥೆಯಲ್ಲೂ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಶಕ್ತನಾಗಿದ್ದಾನೆ. ಆದರೆ ಹನುಮಾವತಾರದಲ್ಲಿ ಶಸ್ತ್ರಕ್ಕೆ ಪ್ರಸಿದ್ಧನಾದ, ಭೀಮಾವತಾರದಲ್ಲಿ ಎಲ್ಲರನ್ನೂ ಕೂಡ ಧ್ವಂಸ ಮಾಡತಕ್ಕಂತಹ ಶಸ್ತ್ರಕ್ಕೆ ಪ್ರಸಿದ್ಧನಾದ ಯಾವ ವಿಚಾರವೂ ಕೂಡ ಹೊರಗಡೆ ಬಂದಿಲ್ಲ. ಹಾಗಾಗಿ ತಾನು ಶಾಸ್ತ್ರವನ್ನೇ ಹಿಡ್ಕೊಂಡು ಬರುತ್ತೇನೆ ಅಂತ ಆಚಾರ್ಯ ಮಧ್ವರಾಗಿ ಅವತಾರ ಮಾಡುತ್ತಾರೆ. ಅವತಾರ ಮಾಡಿ ಅಂತಹ ಒಂದು ಭವ್ಯವಾಗಿರತಕ್ಕಂತಹ ಪರಂಪರೆಯನ್ನು, ಮಧ್ವ ಪರಂಪರೆಯನ್ನು ಉದ್ಧಾರ ಮಾಡುತ್ತಾರೆ. ಅಂತಹ ಒಂದು ಮಧ್ವ ಪರಂಪರೆಯಲ್ಲಿ 3 ವಿಶೇಷವಾಗಿರತಕ್ಕಂತಹ ಮುತ್ತುಗಳನ್ನು ನಾವು ಚಿಂತನೆ ಮಾಡಬಹುದು. ಮೊದಲನೇದ್ದಾಗಿ ಜಯತೀರ್ಥರು, ಎರಡನೇದ್ದಾಗಿ ವಾದಿರಾಜರು, ನಾವು ರಾಜರು ಅಂತ ಅಂತೇವೆ. ಮೂರನೇದ್ದಾಗಿ ರಾಘವೇಂದ್ರ ಶ್ರೀಗಳು, ನಾವು ರಾಯರು ಅಂತ, ರಾಯರಿದ್ದಾರೆ ಅಂತ ಅಂತೇವೆ. ಹಾಗಾಗಿ ಅಂತಹ ಒಂದು ಶಾಸ್ತ್ರವನ್ನು ಪ್ರಚುರ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಯಾರತ್ರವೂ ಕೂಡ ಜಂಗಮ ಅರ್ಥಾತ್ ಮೊಬೈಲ್ ಅಲ್ವಾ, ಎಲ್ಲರ ಹತ್ರನೂ ಕೂಡ ಇದೆ. ಆದರೆ ನಾವು ಕಾಲಕ್ಕೆ ಏನು ಮಾಡಬೇಕು, ಅದನ್ನು ಅಪ್ಡೇಟ್ ಮಾಡ್ತಾ ಬರಬೇಕು ಅಲ್ವಾ. ಉತ್ತರೋತ್ತರಂ ಬಲೀಯ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಏನು ಅಂತಂದರೆ ಅದರ ನಂತರ ಬರತಕ್ಕಂಥದ್ದು ಬಹಳ ಬಲಿಷ್ಠವಾಗಿರುತ್ತೆ ಅಂತ. ಹಾಗಾಗಿ ಅದರಲ್ಲೂ ಕೂಡ ನಾವು ವಿಶೇಷವಾಗಿರತಕ್ಕಂತಹ ಆಚಾರ್ಯ ಮಧ್ವರ ಶಾಸ್ತ್ರ ನಮಗೆ ಮನದಟ್ಟಾಗಬೇಕು. ಅದು ಪರಿಮಳಾಚಾರ್ಯರಾಗಿರತಕ್ಕಂತಹ ರಾಘವೇಂದ್ರ ಶ್ರೀಗಳನ್ನು, ರಾಯರನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು. ಹಾಗಾಗಿ ರಾಯರ ಒಂದು 354ನೇ ವಿಶೇಷವಾಗಿರತಕ್ಕಂತಹ ಆರಾಧನಾ ಮಹೋತ್ಸವ, ಅಂತಹ ಒಂದು ಆರಾಧನಾ ಮಹೋತ್ಸವದಲ್ಲಿ ರಾಯರನ್ನು ನಾವು ಸ್ವಲ್ಪ ಆದರೂ ತಿಳ್ಕೊಳ್ಬೇಕು ಅಂತ. ಹೇಗೆ ತಿಳ್ಕೊಳ್ಳುವಂಥದ್ದು ಅಂತಂದ್ರೆ ರಾಯರ ಮಹಾತ್ಮೆಯನ್ನು ನಾವು ರಾಯರ ದೇಹಗಳೆಲ್ಲ ಉಗುಳಗಳಾಗಲಿ ಎನ್ನುವ ಹಾಗೆ ಮಾತ್ರವಲ್ಲ, ಅವುಗಳಿಂದ ದುರ್ಗಂಧಗಳು ಬಂದು ಯಾರು ನಿಮ್ಮ ಸಂಗಡ ಸೇರದಂತಾಗಲಿ, ಏಕಾಂತ ಜೀವನವನ್ನು ನಡೆಸುವಂತಾಗಲಿ. ಅಂದು ಏನಾಡಿದಿರಿ, ನಿಮ್ಮ ಶಿರೋರತ್ನಕ್ಕೆ ಭೂಷಣ ನನ್ನ ದ್ವಾರಕೆಗೆ ಸಮಾನವಲ್ಲ ಎನ್ನುವ ಹಾಗೆ. ಭೀಮಸೇನ ಮಾಡಬೇಡ, ಆ ಶಿರಾರತ್ನವನ್ನು ತೆಗೆದು ಬ್ರಾಹ್ಮಣರಿಗೆ ಪೂಜ್ಯವಾದಂತಹ ಶಿಕೆಯನ್ನು ಕತ್ತರಿಸಿ ತಡೆಯದಿರೆ ಸತ್ವ ಶೈಥಿಲ್ಯವಾಯ್ತೆಂದು, ಸತ್ವ ಶೈಥಿಲ್ಯವಾಯ್ತೆಂದು ಮರುಗಿದ ನಶ್ವಥ. ತಾಳಲಾರೆ ಪ್ರಭು, ತಾಳಲಾರೆ. ಆ ಕಾಲಕ್ಕೆ ನಾನೇ ನನ್ನಿಂದಲೇ ಎನ್ನುವಂತ ಅಹಂಕಾರದಿಂದ ನಾನು ಬಿರುಮತುಗಳನ್ನಾಡಿದೆ ಸ್ವಾಮಿ. ನನ್ನಲ್ಲಿ ಸತ್ವವಿದೆ ಎನ್ನುವಂತ ಅಹಂಕಾರ ಇತ್ತು. ಆದರೆ ನೀನು ಜಗದ ಸೂತ್ರಧಾರಿಯಾದಂತಹ ನೀನು
ಇಂದು ನನ್ನನ್ನು ಹಾ ಏನು ಎನ್ನುವ ಹಾಗೆ ತೋರಿಸಿಕೊಟ್ಟೆ. ನನ್ನ ಅಹಂಕಾರದ ಮಟ್ಟವನ್ನು ಮಾಡಿದೆ. ಹಾ ಇವರೇ, ನೀ ನನ್ನ ಸತ್ವವನ್ನ ಶೈಥಿಲ್ಯಗೊಳಿಸಿದೆ ದೇವ. ಸತ್ವ ಉಂಟು ಎನ್ನುವ ಹಾಗೆ ಮೆರೆದ ಅಶ್ವತ್ಥಾಮನ ಅಹಂಕಾರದ ಶೈಥಿಲ್ಯ ಇದೇ ಸತ್ವ ಶೈಥಿಲ್ಯ. ಅಶ್ವತ್ಥಾಮರೇ, ತನ್ನೊಡಲ ಬೆಂಕಿ ತನ್ನ ಸುಡಬಲ್ಲದಲ್ಲದೆ ನೆರೆಮನೆಯವರ ಸುಟ್ಟೀತೆ ಹೇಳಿ. ಖಂಡಿತವಾಗಿಯೂ ನಿಮ್ಮೊಳಗಿರುವಂತಹ ನೀವೇ ಎನ್ನುವಂತಹ ಬೆಂಕಿ, ನಿಮ್ಮಿಂದಲೇ ಎನ್ನುವಂತಹ ಅಹಂಕಾರ, ನಿಮ್ಮ ಸತ್ವ ಏನುಂಟು ಅದೆಲ್ಲವೂ ಇಂದಿಗೆ ಶೈಥಿಲ್ಯಗೊಂಡಿತ್ತು. ಆವರಿಸಿರುವಂತಹ ಕಾರ್ಮೋಡ ಎನ್ನುವಂತಹದ್ದು ಕರಗಿ ನೀರಾಗಿ ಬಿದ್ದು ಇಳೆಯನ್ನು ಯಾವ ರೀತಿಯಲ್ಲಿ ಪ್ರಶಾಂತಗೊಳಿಸುತ್ತದೆಯೋ ಅದೇ ರೀತಿಯಲ್ಲಿ ನಿಮ್ಮ ಅಹಂಕಾರವೆಲ್ಲವೂ ಕರಗಿ ನೀವು ಇಂದಿಗೆ ಶುದ್ಧರಾದಿರಿ. ಮಾತ್ರವಲ್ಲ, ಪಶ್ಚಾತ್ತಾಪವನ್ನ ಪಡುತ್ತಾ ಇದ್ದೀರಿ. ಕೃತ್ವ ಪಾಪಂ ಹಿ ಸಂತಾಪ್ಯ ತಸ್ಮಾತ್ ಪಾಪಾತ್ ಪ್ರಮುಚ್ಯತೆ ನೈವಂ ಕುರಿಯಂ ಪುನರತಿ ಪೂಯತೆ ತೂ ಸಹ. ಅಂದರೆ ಪಶ್ಚಾತ್ತಾಪಕ್ಕಿಂತ ಮಿಗಿಲಾದಂತಹ ಪ್ರಾಯಶ್ಚಿತ್ತ ಬೇರೊಂದಿರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಹಾಗಾಗಿ ನಿಮಗೆ ಪರಿಹಾರ ಮಾರ್ಗವನ್ನು ನಾನೇ ಸೂಚಿಸುತ್ತೇನೆ. ನೇರವಾಗಿ ಬದರಿಕಾಶ್ರಮವನ್ನ ಸೇರಿ ಅಲ್ಲಿ ಭಾಗವತಾಶ್ರವಣವನ್ನು ನಿತ್ಯ ನಿರಂತರವಾಗಿ ಆಲಿಸಿದಿರಿ ಅಂತಾದ್ರೆ ನಿಮ್ಮ ಉರಿ ಕಡಿಮೆಯಾಗುತ್ತದೆ. ಈ ಬಗ್ಗೆ ಕಾರ್ಯೋನ್ಮುಖರಾಗಿರಿ, ಮುಂದುವರಿಯಿರಿ. ನನಗೀಗ ನನ್ನ ತಪ್ಪೇನೆನ್ನುವುದು ಅರ್ಥವಾಯಿತು. ಸರಿ, ಇನ್ನು ಹಾಗೆ ಯಾರೂ ಕೂಡ ತನ್ನಲ್ಲಿ ಸತ್ವ ಇದೆ ಎನ್ನುವ ಹಾಗೆ ಅಹಂಕಾರವನ್ನು ಪಡೆದುಕೊಳ್ಳಬಾರದು. ಲೋಕ ಮುಖಕ್ಕೆ ಅಶ್ವತ್ಥಾಮನ ಸತ್ವ ಶೈಥಿಲ್ಯವೆನ್ನುವಂತಹ ಪಾಠವೇ ಅವರಿಗೂ ಪಾಠವಾಗಬೇಕು. ಅಶ್ವತ್ಥಾಮನ ಇದ್ದಿಗೆ ಸತ್ವ ಶೈಥಿಲ್ಯವಾಯಿತು, ಸತ್ವ ಶೈಥಿಲ್ಯವಾಯಿತು. ಹರಿಯುವಂತೆ ಶುಭ ಮುಹೂರ್ತದಿ ಯಮತರಳನು ವಿಧಿ ವಿಧಾನದಲ್ಲಿ ಈ ಪ್ರಪಂಚದಲ್ಲಿ ಯಾವುದು ಆಗಬೇಕು ಎನ್ನುವ ಹಾಗಿರುತ್ತದೆ ಅದು ಆಗಿಯೇ ಆಗುತ್ತದೆ. ನಿಜ. ಹಾಗೆ ಹೋದುದರ ಕುರಿತಾಗಿ ಚಿಂತಿಸುವ ಅಗತ್ಯವಿಲ್ಲ. ನೀನೇ ಯೋಚನೆ ಮಾಡು. ನಾವು ಗಬಗಬನೆ ತಿನ್ನುವಂತಹ ಸಂದರ್ಭ ನಮ್ಮ ನಾಲಗೆಯನ್ನು ನಮ್ಮ ಹಲ್ಲುಗಳೇ ಕಚ್ಚುತ್ತದೆ. ನಾಲಗೆಯೂ ನಮ್ಮದ್ದೇ, ಹಲ್ಲುಗಳು ನಮ್ಮದ್ದೇ. ಆದರೂ ಅದನ್ನು ತಡೆಯುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ ಅಂತಾದರೆ ಯಾವುದು ಹೇಗಾಗಬೇಕು ಎನ್ನುವ ಹಾಗಿರುತ್ತದೆಯೋ ಅದು ಹಾಗೆಯೇ ಆಗುತ್ತದೆ. ಅಂತೂ 18 ದಿನಗಳ ಯುದ್ಧ ಎನ್ನುವಂತಹದ್ದು ಇಂದಿಗೆ ಸಮಾಪ್ತಿಯಾಯಿತು. ಯಥಾ ಧರ್ಮ ತಥಾ ಜಯ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ನಿನ್ನಣ್ಣನಾದಂತಹ ಧರ್ಮರಾಯ ಯಾವ ಕಾಲಕ್ಕೂ ಧರ್ಮವನ್ನು ಮೀರದೇ ಇದ್ದುದರ ಫಲವಾಗಿ ಜಯ ಎನ್ನುವಂತಹದ್ದು ಧರ್ಮರಾಯನ ಪಾಲಿಗಾಯಿತು. ಹಾಗಾಗಿ ಶುಭ ಮುಹೂರ್ತದಲ್ಲಿ ಧರ್ಮರಾಯನಿಗೆ ಪಟ್ಟಾಭಿಷೇಕವಾಗುವುದಕ್ಕಿದೆ. ಆ ಮೂಲಕವಾಗಿ ಲೋಕಕ್ಕೆ ಮಂಗಳವಾಗಲಿ. ಚಂದನ ಚರ್ಚಿತೆಯರು ನಡೆದಿರುತ್ತಲೇ ಗಂಧರ್ವದ ಮುಂದಿನ ಪಕ್ಷದಲ್ಲಿ ಗಂಧರ್ವ ಬಾರಿಸಿ ಸೊಗಸಿದ್ದಲ್ಲಿ ಗಂಧರ್ವನ ವರದಾನೆಯ ತುದಿಯ ಸುಂದರಿ ಮುಡಿಯ ಸುಂದರದಾರತಿಯಾದ ಶೋಭಾ ಧರಿಯಳು ಬೆಸರಾದ ಗಿರಿಗೋಡು ಮೇಲದಿ ಹೊಂದಿ ಹರೆಯಳು ಬೆಸರಾದ ಗಿರಿಗಾಡು ಮೇಲದಿ ಸ್ಥಿರವಾಗಿ ನೆಲೆಸಿರುವ ಶ್ರೀ ವಿನಾಯಕನಿಗೆ ಶರಣಾಗತನೇ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಹಾಗಣಪತಿ ಶ್ರೀ ಸುಬ್ರಹ್ಮಣ್ಯಗೆ ಗುರು ರಾಘವೇಂದ್ರನಿಗೆ ಭ್ರಮರಾಂಬೆಗೆ ಶುಭ ಮಂಗಲ.
ಶ್ರೀ ರಾಘವೇಂದ್ರ ಮಠದ ಭಕ್ತಾಭಿಮಾನಿಗಳೇ ಹಾಗೂ ಕಲಾಭಿಮಾನಿಗಳೇ, ಇದುವರೆಗೆ ಆರಾಧನೆ ಶ್ರೀ ಗುರುರಾಯರ ಆರಾಧನೆ, ಯೋಗಿ ವರೇಣ್ಯರ ಆರಾಧನೆ, ಶ್ರಾವಣ ಬಹುಳ ಬಿದಿಗೆ ದಿನದಿ ತುಂಗಭದ್ರಾ ನದಿ ತೀರದಲ್ಲಿ, ಶ್ರಾವಣ ಬಹುಳ ಬಿದಿಗೆ ದಿನದಿ ತುಂಗಭದ್ರಾ ನದಿ ತೀರದಲ್ಲಿ, ನಿರ್ಮಿತ ಶಿಲೆಯ ಮಂಟಪದಲ್ಲಿ ಪ್ರವೇಶ ಮಾಡಿದ ಪುಣ್ಯ ದಿನ, ನಿರ್ಮಿತ ಶಿಲೆಯ ಮಂಟಪದಲ್ಲಿ ಪ್ರವೇಶ ಮಾಡಿದ ಪುಣ್ಯ ದಿನ, ಶ್ರೀ ಗುರುರಾಯರ ಆರಾಧನೆ, ಯೋಗಿ ವರೇಣ್ಯರ ಆರಾಧನೆ, 300 ವರುಷ ಜೀವಂತರಾಗಿ 400 ವರುಷ ಮಹಿಮೆಯ ತೋರಿ, 300 ವರುಷ ಜೀವಂತರಾಗಿ 400 ವರುಷ ಮಹಿಮೆಯ ತೋರಿ, ಭಕ್ತಿಗೆ ಒಲಿಯುವ ಕಲ್ಪತರುಣಿ ರಾಘವೇಂದ್ರರ ಪುಣ್ಯ ದಿನ, ಭಕ್ತಿಗೆ ಒಲಿಯುವ ಕಲ್ಪತರುಣಿ ರಾಘವೇಂದ್ರರ ಪುಣ್ಯ ದಿನ, ಶ್ರೀ ಗುರುರಾಯರ ಆರಾಧನೆ, ಯೋಗಿ ವರೇಣ್ಯರ ಆರಾಧನೆ, ಸುಧೀಂದ್ರಯತಿಗಳ ಶಿಷ್ಯೋತ್ತಮವು ಸುಧಾ ಪರಿಮಳ ಭಾಷವು ರಚಿಸಿ ದೈತ್ಯ ಸಿದ್ಧಾಂತಕ್ಕೆ ಕಾಯವ ನೀಡಿದ ಯೋಗಿ ರಾಜರ ಪುಣ್ಯ ದಿನ, ಸುಧೀಂದ್ರಯತಿಗಳ ಶಿಷ್ಯೋತ್ತಮವು ಸುಧಾ ಪರಿಮಳ ಭಾಷವು ರಚಿಸಿ ದೈತ್ಯ ಸಿದ್ಧಾಂತಕ್ಕೆ ಕಾಯವ ನೀಡಿದ ಯೋಗಿ ರಾಜರ ಪುಣ್ಯ ದಿನ, ಯೋಗಿ ರಾಜರ ಪುಣ್ಯ ದಿನ, ಯೋಗಿ ರಾಜರ ಪುಣ್ಯ ದಿನ, ಶ್ರೀ ಗುರುರಾಯರ ಆರಾಧನೆ, ಯೋಗಿ ವರೇಣ್ಯರ ಆರಾಧನೆ, ಶ್ರೀ ಗುರುರಾಯರ ಆರಾಧನೆ, ಯೋಗಿ ವರೇಣ್ಯರ ಆರಾಧನೆ. ತನು ನಿನ್ನದು ಜೀವನ ನಿನ್ನದು ರಂಗ, ತನು ನಿನ್ನದು ಜೀವನ ನಿನ್ನದು, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ, ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು ರಂಗ, ತನು ನಿನ್ನದು ಜೀವನ ನಿನ್ನದು, ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಸ್ಥಿತಿ ನಿನ್ನದು, ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಸ್ಥಿತಿ ನಿನ್ನದು, ನವಯೌವನ ಮೋಹನಾಂಗಿಯರ ರೂಪವ ಎವೆ ಇಕ್ಕದೆ ನೋಡುವ ನೋಟ ನಿನ್ನದಯ್ಯ, ತನು ನಿನ್ನದು ಜೀವನ ನಿನ್ನದು ರಂಗ, ತನು ನಿನ್ನದು ಜೀವನ ನಿನ್ನದು, ಒಡಗೂಡಿ ಗಂಧ ಕಸ್ತೂರಿ ಪರಿಮಳವೆಲ್ಲ ಬಿಡದೆ ಲೇಪಿಸಿ ಕೊಂಬು
ಕೊಂಬುವುದು ನಿನ್ನದು. ಒಡಗೂಡಿ ಗಂಧ ಕಸ್ತೂರಿ ಪರಿಮಳವೆಲ್ಲ ಬಿಡದೆ ಲೇಪಿಸಿ ಕೊಂಬುವುದು ನಿನ್ನದು. ಷಡುರಸದನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿಗೊಂಡರೆ ರುಚಿ ನಿನ್ನದಯ್ಯ. ತನು ನಿನ್ನದು ಜೀವನ ನಿನ್ನದು ರಂಗ, ತನು ನಿನ್ನದು ಜೀವನ ನಿನ್ನದು. ಮಾಯಾ ಪಾಶದ ಬಲೆಯೊಳು ತೊಳಲುವ ಕಾಯ ಪಂಚೇಂದ್ರಿಯ ಗತಿ ನಿನ್ನದು. ಮಾಯಾ ಪಾಶದ ಬಲೆಯೊಳು ತೊಳಲುವ ಕಾಯ ಪಂಚೇಂದ್ರಿಯ ಗತಿ ನಿನ್ನದು. ಕಾಯ ಜಪಿತಕ್ಕಾಗಿ ನೆಲೆಯಾದಿ ಕೇಶವ ರಾಯನಿನಲ್ಲದೆ ನರರು ಸ್ವತಂತ್ರರೇ. ತನು ನಿನ್ನದು ಜೀವನ ನಿನ್ನದು ರಂಗ, ತನು ನಿನ್ನದು ಜೀವನ ನಿನ್ನದು. ಪವಡಿಸು ಪವಡಿಸು ಪರಮಾತ್ಮ ಶ್ರೀ ರಾಘವೇಂದ್ರ. ಪವಡಿಸು ಪವಡಿಸು ಪರಮಾತ್ಮ ಶ್ರೀ ರಾಘವೇಂದ್ರ. ಪವಡಿಸು ಮನವೆಂಬ ಮಂಟಪ ಮನವೆಂಬ ಮಲ್ಲಿಗೆ ಹೂವ ಹಾಸಿಗೆ ಮೇಲೆ. ಮನವೆಂಬ ಮಲ್ಲಿಗೆ ಹೂವ ಹಾಸಿಗೆ ಮೇಲೆ. ಪವಡಿಸು 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 ಪರಮಾತ್ಮ ಶ್ರೀ ರಾಘವೇಂದ್ರ. ಪವಡಿಸು ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ. ಅನುಸೂಯ ಜೋಗುಳ ಪಾಡಿನಲ್ಲಿ ತರೀತಿ. ಅನುಸೂಯ ಜೋಗುಳ ಪಾಡಿನಲ್ಲಿ ತರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ. ಧನ್ಯನಾಗುವೆನೆಂದು ಕರುಣಿಸೋ. ಧನ್ಯನಾಗುವೆನೆಂದು ಕರುಣಿಸೋ. ದಯಮಾಡಿ ಪವಡಿಸೋ 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 ಪರಮಾತ್ಮ ಶ್ರೀ ರಾಘವೇಂದ್ರ. ಪವಡಿಸೋ ಇರುಳು ಮುಗಿಯದೆ ಇರಲಿ ಹಗಲು ಮೂಡದೆ ಇರಲಿ. ಇರುಳು ಮುಗಿಯದೆ ಇರಲಿ ಹಗಲು ಮೂಡದೆ ಇರಲಿ. ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯು ಬೇಕಿಲ್ಲ. ಭಕ್ತಿ ಅರಿತವನಲ್ಲ ಮುಕ್ತಿಯು ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣ ಕಾಲ ನಿಲ್ಲದಯ್ಯ. ನಿನ್ನ ಕಾಣದೆ ಜೀವ ಕ್ಷಣ ಕಾಲ ನಿಲ್ಲದಯ್ಯ. ಪವಡಿಸೋ 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 ಪರಮಾತ್ಮ ಶ್ರೀ ರಾಘವೇಂದ್ರ. ಪವಡಿಸೋ ಪವಡಿಸೋ. ಓಂ ಸ್ವಸ್ತಿ.
ಪಾರ ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕಾರ ತೂಗೀರೆ ಯೋಗೀಂದ್ರ ಕರಕಮಲ ಪೂಜ್ಯಾರ ತೂಗೀರೆ ಗುರು ರಾಘವೇಂದ್ರಾರ ಶುದ್ಧ ಸಂಕಲ್ಪಾದಿ ಬದ್ಧ ನಿಜ ಭಕ್ತಾರ ಉದ್ಧಾರ ಮಾಡ್ಪಾರ ತೂಗೀರೆ ಶುದ್ಧ ಸಂಕಲ್ಪಾದಿ ಬದ್ಧ ನಿಜ ಭಕ್ತಾರ ಯೋಗೀಶ ವಂದ್ಯಾರ ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕಾರ ತೂಗೀರೆ ಯೋಗೀಂದ್ರ ಕರಕಮಲ ಪೂಜ್ಯಾರ ತೂಗೀರೆ ಗುರು ರಾಘವೇಂದ್ರಾರ ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜ ಭಕ್ತಿ ಪಾರ ತೂಗೀರೆ ನಿಜ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಡ್ಪಾರ ತೂಗೀರೆ ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಯತಿಕುಲ ತಿಲಕಾರ ತೂಗೀರೆ ಯೋಗೀಂದ್ರ ಕರಕಮಲ ಪೂಜ್ಯಾರ ತೂಗೀರೆ ಗುರು ರಾಘವೇಂದ್ರಾರ ಸೌಂದರ್ಯ ರೂಪದ ಶ್ರೀ ಮಹಾನಂದ ತಂದೆ ಹಯವದನ ಮೋಹದ ಕಂದ ಬಂದು ನೆಲೆಯಾಗಿ ನಿಂದ ನಿದ್ದೆಯ ಮಾಡೆಯ ಹರಿಜ್ಞಾನದಿಂದ ಮಂತ್ರಾಲಯ ಪುರ ಕ್ಷೇತ್ರಾಬ್ಧಿವಾಸ ಪಂಚಾರಮ್ಮನ ಹನುಮ ಈಶಾಪುರದಾಸ ಕಾಂಚನ ಕಶ್ಯಪ ಸುಖರೂಪವಾಸ ಬನ್ನಡ್ಕಪುರ ಭಕ್ತ ಜನಮನವಾಸ ಜೋ ಜೋ ಅಯವದನ ನನ್ನ ಪ್ರಿಯರಾದ ಲಕ್ಷ್ಮಿಗೆ ಜಯವೇತ ಶ್ರೀರಾಂಬುದಿ ಎಲ್ಲಿ ಜಯವಿತ ಶ್ರೀರಾಮ್ ಉದಯಲ್ಲಿ ಶ್ರೀ ಕೃಷ್ಣ ಜಯದಿ ನಮ್ಮೆಲ್ಲರ
ಧನ್ಯವಾದಗಳು.